This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruware Kudla, Sun Premium Refined Sunflower Oil, Santosh 2-Star Boiled Rice Bhadravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush. Supportive partner, Dance Star Studio, Adyar, Mangalore. That's Warrior. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ಎಂಬ ಅಭಿಧಾನದೊಂದಿಗೆ ಷೋಡಶ ಸಂವತ್ಸರಗಳಲ್ಲಿ ತುಳುನಾಡಿನ ಸಮಗ್ರ ಸಾಂಸ್ಕೃತಿಕ ಪರಂಪರೆಯ ವೈಭವವನ್ನ ದೃಶ್ಯ ಮಾಧ್ಯಮದ ಮೂಲಕ ಜಗತ್ತಿಗೆ ತಲುಪಿಸುವ ಕೈಂಕರ್ಯವನ್ನು ಮಾಡಿ ಬಹುತೇಕ ಯಶಸ್ಸನ್ನು ಕಂಡಿರುವ ಸಂಸ್ಥೆ. ಪಟ್ಟಾಂಗ, ನಮ್ಮ ಚಾವಡಿ, ದೈವದ ನಡೆ, ದೈವದ ಕಲಾ, ಬಲೆ ತುಳುಟೆ ಪಾತೆರ್ಗ ಮೂಲಕ ತುಳುನಾಡಿನ ಆಚಾರ ವಿಚಾರ ಸಂಪ್ರದಾಯಗಳನ್ನು ಜೀವಂತವಾಗಿರಿಸಿ ಅವುಗಳನ್ನು ಪೋಷಿಸುವ ಪ್ರಯತ್ನವನ್ನು ಮಾಡಿದರೆ ಬಲೆ ತೆಲಿಪಾಲೆ, ಒಂದು ನಾಟಕ, ಬಲೆ ಬುಲಿಪಾಲೆ, ನಮ್ಮ ಸೂಪರ್ ಸಿಂಗರ್, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಡಾನ್ಸ್ ಟು ಡಾನ್ಸ್, ಯಯ ಹಸಾಯನಂತಹ ರಿಯಾಲಿಟಿ ಶೋ ಮೂಲಕ ತುಳುನಾಡಿನ ಪ್ರತಿಭೆಗಳನ್ನು ವಿಶ್ವಮಾನ್ಯಗೊಳಿಸಿದ ಹೆಗ್ಗಳಿಕೆ ನಮಗಿದೆ. ಸರಿಸುಮಾರು 10 ಕೋಟಿ ವೀಕ್ಷಕರ ಮೆಚ್ಚುಗೆಯನ್ನು ಯೂಟ್ಯೂಬ್ನಲ್ಲಿ ಪಡೆದಿರುವ ನಮ್ಮ ಟಿವಿ ಇಂದು ಕಡಲಾಚೆಯ ನಾಡಿನಲ್ಲಿ, ಅಂದರೆ ವಿದೇಶದಲ್ಲಿ, ಅದರಲ್ಲೂ 177 ದೇಶಗಳಲ್ಲಿ ವೀಕ್ಷಕ ಪ್ರಭುಗಳನ್ನು ಹೊಂದಿರುವುದು ನಾವು ಅತ್ಯಂತ ಹೆಮ್ಮೆಯಿಂದ, ಅಷ್ಟೇ ಧನ್ಯತೆಯಿಂದ, ವಿನಮ್ರತೆಯಿಂದ ಹೇಳಿಕೊಳ್ಳುವ ಒಂದು ವಿಚಾರ. ನಮ್ಮ ಟಿವಿಯ ಕಾರ್ಯಕ್ರಮ ಸರಣಿಗೆ ಇದೀಗ ಸೇರ್ಪಡೆಗೊಳ್ಳುತ್ತಿದೆ ಡಾನ್ಸ್ ವಾರಿಯರ್ಸ್ನ 2ನೆಯ ಆವೃತ್ತಿ. ನೃತ್ಯ ಸಮರಾಂಗಣದಲ್ಲಿ ಪ್ರತಿಭಾ ಯೋಧರು ಸನ್ನದ್ಧರಾಗಿದ್ದಾರೆ. ಅವರ ನೃತ್ಯ ಕೌಶಲ್ಯವನ್ನು ನೋಡಿ ಆನಂದಿಸಲು ನೀವು ನಿಮ್ಮ ಹೃನ್ಮನಗಳನ್ನು ತೆರೆದಿಡಿ. ನಮಸ್ಕಾರ. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಇದರ ಆಡಿಷನ್ಗೋಸ್ಕರ ಇವತ್ತು ಮಂಗಳೂರಿನ ಪುರಭವನದಲ್ಲಿದ್ದಾವೆ. ಸೊ ಬನ್ನಿ, ಆಡಿಷನ್ ಅಂತೂ ಧಮಾಕೆದಾರ ಆಗುತ್ತೆ. ನೆನೆತಿ ಕಾರ್ಯಗೂ ಜತ್ತು ಪಿದ್ದಾಡಿನ ಚಿತ್ತಿನ ಪೊರ್ತುಡು ಕೊಲ್ತುರ್ದು ಪೋಪಿನ ಚಿತ್ರ ವಿಸಗಲಿಗೆ ತನ್ನದಂಡ ಕಾಶಿರಾಮೇಶ್ವರ ತಟ್ಟಿ ಪಾರಾಲಯ ಪಂಪಿನ ಚಿತ್ತಿನ ಸುಗಿಪುನು ಸುರುಕಾದ್ ಸುರುಪೂಜನ ಕೈಗೊನ್ನ ಮಹಾಗಣಪತಿ ದೇವರಿಗೆ ದಿಡ್ಡೊಂದು ಲೋಕದಪ್ಪೆ ಉಲ್ಲಾಯಿಲ್ದಿ ಅಂಚನೆ ಉಲ್ಲಾಯನ ನೆನವರಿಕೆ ಮಲ್ತೊಂದು ಇಡೀ ತುಳುನಾಡಿನ ತನ್ನ ಕಣ್ಣ ಸೀಮೆಡು ಕಾತೊಂದುಪ್ಪುನ ಚಿತ್ತಿನ ಸರ್ವಧರ್ಮದ ಮಾತ ಸಾನ್ನಿಧ್ಯ ಶಕ್ತಿಲೆಗ್ ಪುಡ್ಯ ಬುರೊಂದು ಪೊರ್ಲು ಪಲಿಕೆದ ಈ ಒಂಜಿ ಲೇಸನ್ ಸುರುಮಲ್ತೊಂದಲ ಬಂದಲೆ ನರಮಾನ್ಯನ ಉಡಲ್ಗೆ ಕುಸಿ ಎರ್ಕಣಂದಾಂಡ ಉಡಲ್ದ ದಡ ಕಡತ್ತದು ಅವು ಕೈಕಾರ್ಯ ನಲಿಪರೆ ಸುರು ಆಪುಂಡು ಅವೇನೇ ನಮ್ಮ ನಲಿಕೆ ಅಂದ ಪನ್ಪ ಅಂಚಿತ್ತಿನ ನಲಿಕೆ ಇನಿ ಕೊಡಿದತ್ತು ಸಾರ ವರ್ಷದ್ದು ದುಂಬು ಯುಗರ್ದು ದುಂಬುಲ ಅಂಚಿತ್ತಿನ ನಲಿಕೆ ನಮ್ಮ ತೂವೊಂದೆ ಬೈದ ನಮ್ಮ ತುಳುನಾಡು ಅತ್ತಂದಂಡ ಇಡೀ ಕರ್ನಾಟಕಡು ಎಡೆಡ್ಡೆ ನಲಿಕೆದ ಪಂಡ ನೃತ್ಯ ಕಲಾವಿದರುಲೇರು ಅಕಲೆಗುಂಜಿ ಮಲ್ಲ ಅಂಗನ ಕೊರಡು ಆ ಅಕಲ್ನ ನಲಿಕೆದ ಚಾತುರ್ಪು ಇಡೀ ಲೋಕಗೂ ಪಟ್ಟು ಫಸರುಡು ಪದಿನ ಚಿತ್ತಿನ ದಿಟ್ಟಿಡು ನಮ್ಮ ಟಿವಿ ಉಂಡು ಮಲ್ದಿನ ಚಿತ್ತಿನ ಪಸೊತ್ತೊಂಜಿ ಪಂಥ ಡಾನ್ಸ್ ವಾರಿಯರ್ಸ್ ಎಸ್ಎಲ್ ರಡ್ ಈ ಒಂಜಿ ಲೇಸನ್ ಇತ್ತೆ ಉದೀಪನ ಮಲ್ಪರೆಲ್ಲ ನಮ್ಮ ಈ ಒಂದು ಉದೀಪನದ ಲೇಸರು ಒಂದು 10 ಜನ ಬಿನ್ನೆರ್ನಕಲು ನಮ್ಮೊಟ್ಟಿಗೆ ಬತ್ತು ಸೇರೊಂದರೆ ವಿಶೇಷವಾದ ನಮ್ಮ ಕುಡ್ಲದ ಇನ್ನು ಅಂತಾರಾಷ್ಟ್ರೀಯ ಮಟ್ಟಡು ಪುಗಾರ್ತಿಂದ ಚಿತ್ತಿನ ಮಂಗಳೂರದ ACP ಕ್ರೈಮ್ ಆ್ಯಂಡ್ ಲಾ ವಿಭಾಗದ ಹರಿರಾಮ್ ಶಂಕರ್ ನಮ್ಮೊಟ್ಟಿಗಲರು. ಸನ್ಮಾನ್ಯ ಶ್ರೀ ಹರಿರಾಮ್ ಶಂಕರ್ ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅಂಚನೆ ಮಾರ್ಕೆಟಿಂಗ್ ವಿಭಾಗದ ನಮ್ಮ ಟಿವಿದ ಮಾರುಕಟ್ಟೆ ವಿಭಾಗದ ರಿಯಾಜ್ ಸತ್ತಾರ್, ಪ್ರವೀಣ್ ಪುಣಚ, ದೀಪಕ್ ಚಂದ್ರ ಐತ ಒಟ್ಟಿಗೂ ಈ ಒಂಜಿ ಪಂಥ ಡಾನ್ಸ್ ವಾರಿಯರ್ಸ್ ಎಸ್ಎಲ್ ರಡ್ಡೆತ್ತ ಆ ಕಲಾವಿದರ್ನ ಕಲ್ಲ ಪಂತೊಡುಪ್ಪನ ಕಲ್ನ ದುನ್ನ ಬನ್ನ ಏತು ಅಕಲ್ನ ಚಾತುರ್ಪು ಏತು ಪನ್ಪಿನ ಅಂಚಿ ತೊಡಂಕಂದಿಲಕ್ಕ ಇಂಚಿಡು ದಂಗಂದಿನಂಚ ಕುಡಂಜು ಮರ್ಗಿಲಿಗೂ ವರ್ದಂದಿಲಕ್ಕ ಪುರ್ಲುದ ತೀರ್ಪುನು ಲತ್ತದು ತುಂಕುದು ಅಜತ್ತದು ಕೊರ್ರಪ್ಪನ ಚಿತ್ತಿನ ಪುಗಾರ್ತದ ಚಿತ್ರನಟಿ ನೀತು ಶೆಟ್ಟಿ ಇರ್ಲ ವೇದಿಕೆ ಬರುಡಂಚನೆ ಸೂರಜ್ ಸನೀಲ್ ಆ ರೆಡ್ಡಿ ಜನಲ್ನ ಏನು ವೇದಿಕೆಗೆ ಎದುಕೊನೊಂದಿಲ್ಲ ಐತ ಒಟ್ಟಿಗೂ ಶಶಿ ಸೋಪ್ಸ್ ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾದ ಪುನಃಚಿತ್ತಿನ
ಶಶಿ ಸೋಪುದ ಝೋನಲ್ ಸೇಲ್ಸ್ ಮ್ಯಾನೇಜರ್ ಅದು ಚಿತ್ತಿನ ಸುರೇಂದ್ರ ಶೆಟ್ರ್ ಇರ್ಲ ವೇದಿಕೆ ಬಡ್ಬಂದಿಕೆ ಅನ್ನೊಂದಲ್ಲ ಭಾರ್ಗವ್ ಎಂಟರ್ಪ್ರೈಸಸ್ ದ ಗುರ್ಕಾರ್ಲ ಚಿತ್ತಿನ ನವೀನ್ ರೈಕುಲ್ ನಮ್ಮೊಟ್ಟುಗುಲೇರ್ ಅರೆಲ್ಲ ಈ ವೇದಿಕೆಗೆ ಎದುಕೊರೊಂದಲ್ಲ ಏನಿ ಕಾಲದ ಓನೆದಾಂತಿನ ಮಾನಿ ಕಟ್ಟದ ತುಳುವ ನಾಡಿದ ನೆಲತ ತಲತ ಸಂಪ್ರದಾಯದ ಪ್ರಕಾರ ಬತ್ತಿ ಬಿನ್ನೆರ ಕಲಿಗೆ ವಿಶೇಷವಾದ ಮಾನದಿಗೆ ಮಲ್ತದ ಎದುಕೊನ್ನವು ಈ ಪುಣ್ಯದ ಮಣ್ಣದ ಧರ್ಮ ಸಂಪ್ರದಾಯ ಅವೇ ಪ್ರಕಾರ ವೇದಿಕೆ ಹಿಡ್ಪುನ ಚಿತ್ತಿನ ಮಾತ ಬಿನ್ನೆರ ಕಲಿಗೆ ಪೂರ್ಪ ಗೊಂಚಿಲು ಕೊರ್ದು ಎದುಕೊನೋಡು ಪಂದು ಯಾನು ಮಾರುಕಟ್ಟೆ ವಿಭಾಗದ ರಿಯಾಜ್ ಸತ್ತಾರ್ ಬೊಕ್ಕ ಪ್ರವೀಣ್ ಪುಣಚ ದೀಪಕ್ ಚಂದ್ರ ಮಕ್ಕಳ ಕೆಲವೊಂದು ಏನು ಹೊರಪಂಡೆ ನಲಿಕೆ ಪಂಪಿನವು ಇನಿಕೋಡೆ ಪುಟ್ಟಿನತ್ತು ಯುಗ ಯುಗೋರ್ದು ದುಂಬೆ ದೇವೇರ್ಕುಲೆ ನವಿಲಿಕೆ ನಲ್ದಿನ ಚಿತ್ತಿನ ಒಂಜಾತ ಕತೆ ಕುಲು ತಿಕ್ಕೊಂಡು ನಮ್ಮ ದಂಡು ನಲಿಕೆನು ಬುಲ್ಲಿಗಟ್ಟದ ಮಲ್ಲ ಗುರುಕಾರಿ ಇಸರ ದೇವೇರು ನಲ್ದಿನೇನು ನಮ್ಮ ಕೇಂದ ಅವೇನೇ ಇನಿ ತಾಂಡವ ನೃತ್ಯ ಅಂದು ನಮ್ಮ ಪನ್ಪ ಅಂಚಿತ್ತಿನ ತಾಂಡವ ನಲಿಕೆ ಪಂಡ ದಂಡು ನಲಿಕೆನು ಇಸರ ದೇವರೇ ನಲ್ತದೇರು ನಮ್ಮ ಪ್ರಕೃತಿನ ತುಣುಂದಾಂಡ ಎಡ್ಡೆ ಒಂಜಿ ಪೊರ್ತುಡು ನವಿಲು ತುಳುಟೈನ್ ಮೈರೆ ಅಂದ್ ಬನ್ಪ ನವಿಲ್ಲ ನಲಿಪುಂಡು ಐಕ್ ಮೈರೆ ನಲಿಕೆ ಅಂದ ಪನ್ಪ ಅಂಚಿತ್ತಿನ ನಲಿಕೆನ ಪ್ರಪಂಚಡು ಪ್ರತಿಯೊಂದು ಸೃಷ್ಟಿಲ ತೋಜಾದು ಕೊರೊಂದನ್ನು ನರಮಾನಿಲ ಅಂಚನೆ ಕುಸಿ ಏರ್ಕನಗ ನಲಿಕೆ ನಲಿಪಿನಂತೂಪ ಅಂಚಿತ್ತಿನ ಪುರ್ಲುದ ನಲಿಕೆ ಏರ್ನ ಪನ್ಪಿನೇನು ಪಂತದ ಹೊರಟು ತೀರ್ಪು ಹೊರಪಿನ ಚಿತ್ತಿನ ತೀರ್ಮಾನ ಕೊರಪಿನ ಚಿತ್ತಿನ ಒಂಜಿ ಕೆಲಸ ನಮ್ಮ ಟಿವಿ ಮಲ್ತೊಂದು ಆಯ್ತಾ ಉದಿಪನು ನಿತ್ಯ ತುಡರ್ ಅರ್ಲಾದ ಮಲ್ಪಡು ಬಂದು ನಮ್ಮ ಮಂಗಳೂರದ DCP ಸನ್ಮಾನ್ಯ ಹರಿರಾಮ್ ಶಂಕರ್ ಬಕ್ಕ ವೇದಿಕೆ ಕಡಪನ ಬಿನ್ನೆರ ಕಡೆ ಆನಕ್ಕೆ ಅರಂದೊಲೆ ಈ ಒಂದು ಕಾರ್ಯಕ್ರಮದ ಸಂಯೋಜಕರನ್ನ ಪ್ರಶಾಂತ್ ವೇದಿಕೆ ಬರೋಣ. ಬೃಹದಾರಣ್ಯಕ ಉಪನಿಷತ್ತು ಬರ್ಪಿನ ಸಾಲುದ ಲೆಕ್ಕನೆ ತಮಸೋಮ ಜ್ಯೋತಿರ್ಗಮಯ ಪಂಡ ಕತ್ತಲೆರ್ದು ಬೊಲ್ಪುದಡೆಗೆ ಆ ಪೋಡಿಗೆರ್ದು ಧೈರ್ಯದಡೆಗೆ ಸಾಗುಡು ಪನ್ನಂಚಿತ್ತಿನ ಮಲ್ಲ ಮದಿಪುನು ಲೋಕೋಗು ಎತ್ತಾವುನವು ನಮ್ಮ ತುಡರ್ ಅಂಚಿತ್ತಿನ ತುಡರ್ ಅರ್ಲಾದು ಉದಿಪನ ಮಲ್ತಿನ ಚಿತ್ತಿನ ಮಂಗಳೂರದ DCP ಆದುಪನ ಚಿತ್ತಿನ ಸನ್ಮಾನ್ಯ ಹರಿರಾಮ್ ಶಂಕರ್ ಇತ್ತೆ ಉದಿಪನದ ನುಡಿಕೊರಡು ಬಂದಕ್ಕೆ ಏನಂದಲೆ. ಎಲ್ಲರಿಗೂ ನಮಸ್ಕಾರ. ಡ್ಯಾನ್ಸ್ ವ್ಯಾರಿಯರ್ಸ್ ಸೀಸನ್ 2ದು ಆಡಿಷನ್ದು ಫಸ್ಟ್ ಡೇ ಇವತ್ತು. ಈಗಾಗಲೇ ಕೋವಿಡ್ ಇದ್ದರಿಂದ ತುಂಬ ರೆಸ್ಟ್ರಿಕ್ಷನ್ಸ್ ಇದ್ದರಿಂದ ಕಲಾವಿದರಿಗೆ ಆಗುವಂಥಷ್ಟು ಸಮಸ್ಯೆ ಬೇರೆ ಯಾವ ಗ್ರೂಪ್ ಆಫ್ ಜನರಿಗೂ ಆಗಿರಲಿಲ್ಲ. ಕಳೆದ 2 ವರ್ಷ ನಿಜವಾಗಿ ಕಲಾವಿದರಿಗೆ ಆಗಿರುವಂಥ ಸಮಸ್ಯೆ ಯಾರಿಗೂ ಕೇಳ್ಕೊಳ್ಳೋಕ್ಕೆ ಕೂಡ ಆಗಲ್ಲ. ತುಂಬ ಕಡೆ ಕೆಲವೊಂದು ಇನಿಷಿಯೇಟಿವ್ಸ್ ಎಲ್ಲ ತೊಗೊಂಡಿದ್ದಾರೆ ಕಲಾವಿದರನ್ನು ಸಪೋರ್ಟ್ ಮಾಡಲಿಕ್ಕೆ. ಆದರೂ ಎಲ್ಲ ಜನರನ್ನು ಅವರ ಸಾಂಸ್ಕೃತಿಕ ಅದೇ ರೀತಿ ಅವರ ವಿವಿಧವಾಗಿರುವಂಥ ಟ್ಯಾಲೆಂಟ್ಸ್ ತೋರಿಸಿ ಜನರನ್ನು ಖುಷಿಪಡಿಸುವಂಥ ಕಲಾವಿದರದು ನೋವು ತುಂಬ ಕಡಿಮೆ ಜನರಿಗೆ ಗೊತ್ತಾಗಿರ್ಬೋದು. ಈ ಥರ ಕಾರ್ಯಕ್ರಮಗಳಿಂದ ಆ ಥರ ಕಲಾವಿದರನ್ನು ನಾವು ಯಾವಾಗಲೂ ಪ್ರೋತ್ಸಾಹನೆ ಮಾಡಬೇಕು. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿ ಇನ್ನೊಂದು ತಿಂಗಳ ಕಾಲಕ್ಕೆ ಇರುವಂಥ ಈ ಕಾರ್ಯಕ್ರಮ, ಇದಕ್ಕೆ ನಾನು ಎಲ್ಲ ರೀತಿಯಲ್ಲಿರುವಂಥ ಆಶಂಸೆಗಳು, ಧನ್ಯವಾದಗಳು. ಮಂಗಳೂರಿನ ರಕ್ಷಣಾ ದಂಡವನ್ನು ಕೈಯಲ್ಲಿ ಹಿಡಿದಿರುವಂತಹ ಸನ್ಮಾನ್ಯ ಶ್ರೀ ಹರಿರಾಮ್ ಶಂಕರ್ ಅವರಿಗೆ ಬಂದಲೆ ಬಣ್ಣದ ಲೋಕೋಡು ಮೀನ್ಕ ದಿನ ಚಿತ್ತಿನ ಒಂಜಿ ಮಲ್ಲ ಸಾದಾಕಿ ನಮ್ಮಾರೆ ಆದುಪುನ ಚಿತ್ತಿನ ನೀತು ಶೆಟ್ರ್ ನಮ್ಮೊಟ್ಟುಗುಲೇರು ಈ ಒಂಜಿ ಪಂಥದ ತೀರ್ಪು ಕೊರಲೇರು ಆರು ಉಡಲ ಗಂತದ ಮದಿಪು ನಿಕಲ ದೊಂಬದಿ ಕಡಿದೆ ಓಡ್ ಬಂದು ಕೇರಂದಲ್ಲ ಮಾತಾಡಗ್ಲ ಸೊಲ್ಮೆಲು ನಮ್ಮ ಹರಿರಾಮ್ ಸರ್ ಇವಾಗ ಹೇಳ್ದ ಹಾಗೆ ತುಂಬ ಕರೆಕ್ಟ್. ಅದು ಕಲಾವಿದರು ಅಂತಂದರೆ ಬರೀ ಸಿನಿಮಾ ಕಲಾವಿದರು ಮಾತ್ರ ಅಲ್ಲ, ಎಲ್ಲ ಕಲಾವಿದರನ್ನ ಸೇರಿಸಿ ಅವ್ರು ಇವಾಗ ಹೇಳಿದ್ದು ತುಂಬಾ ನಿಜ. ಸೊ ಈ ಸಂದರ್ಭದಲ್ಲೂ ಕೂಡ ನಮ್ಮ ಟಿವಿಯವರು ಇಷ್ಟೊಂದು ಕಷ್ಟಪಟ್ಟು ನಾವೇನೋ ಒಂದು ಮಾಡಬೇಕು, ಹೊಸ ಪ್ರತಿಭೆಗಳಿಗೂ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ. ಸೊ ಮೊದಲಿಗೆ ನಾವೊಂದು ವಿಡಿಯೋ ಮಾಡಿದ್ವಿ ಆ್ಯಕ್ಚುಲಿ, ನಿಮ್ಮ ಎಂಟ್ರೀಸ್ ಅಪ್ಲಿಕೇಶನ್ಸ್ ಕಳಿಸಿ ಅಂತ. ಸೊ ಅಪ್ಪಾಗ ಎಂಕ್ಲು ಪಂಡಿತಿನ ಒಂಜಿ ಲೈನ್ ದಾದ ಪಂಡ ನಿಮಗೆ ಮ್ಯೂಸಿಕ್ ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತಾ, ಎಂಟ್ರೀಸ್ ಕಳಿಸಿ ಅಂತ. ಸೊ ಈ ಶೋ ಅಲ್ಲೂ ಕೂಡ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾರು ತುಂಬ ಜೋಶಾಗಿ ಪರ್ಫೆಕ್ಟಾಗಿ ಒಂದು ಡ್ಯಾನ್ಸ್ ನಲಿಕೆ ಈ ಒಂದು ಪದಕ್ಕೆ ಯಾರು ತುಂಬ ಸೂಕ್ತವಾಗಿ ಪರ್ಫಾರ್ಮ್ ಮಾಡ್ತಾರೆ, ಇದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತು ತುಂಬ
ಆಡಿಷನ್ ಇದೆ, ನಾವೆಲ್ಲರೂ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಕ್ಚುಲಿ, ಯಾವ ಥರ ಪರ್ಫಾರ್ಮೆನ್ಸಸ್ ಬರುತ್ತೆ ಅಂತ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನನಗೂ ಕೂಡ ನನ್ನ ಊರು ಮಂಗಳೂರಿನಲ್ಲಿ ಈಗ ಈ ಒಂದು ಶೋ ನೀವು ಜಡ್ಜ್ ಮಾಡಿ ಅಂತ ಕರೆದಿರೋವಂಥ, ಆಹ್ವಾನ ಕೊಟ್ಟಿರೋವಂಥ ಪ್ರಶಾಂತ್ ಅವರಾಗಿರ್ಬೋದು ಅಥವಾ ನಮ್ಮ ಟಿ ವಿಯವರೇ ಆಗಿರ್ಬೋದು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕುಡ್ಲದ ಮಟ್ಟಿಗೆ ನಲಿಕೆ ಪಂಡ ಡ್ಯಾನ್ಸ್ ಅಂತ ಬಂದಾಗ ಬರ್ಪಿನಂಚಿತ್ತಿನ ಒಂಜಿ ಪುದರ್ ಸೂರದ್ ಜಕ್ಕಡ್ ಜವನೆ ಪೊರ್ಲುದ ಜವನೆ ಡ್ಯಾನ್ಸ್ದ ಮಟ್ಟಿಗೆ ಸೂರಜ್ ಬಂಡ ಅರ್ಥನೇ ಸೂರ್ಯ ಅಂದು ಕುಡ್ಲದ ಮಟ್ಟಿಗೆ ಡ್ಯಾನ್ಸ್ದ ಸೂರ್ಯ ಬಂಡಲ್ಲ ತಪ್ಪನ್ ಸೂರಜ್ ಸನಿಲ್ಲ ಮಟ್ಟುಗುಲರು ಅರು ದಾದ ಪನ್ಪರಿಕೆನಗ ಮಾತೆರೆಗಳ ಉಡಲ್ ದಿಂಜಿನ ಸೊಲ್ಮೇಲೆ ಬಾರಿ ಮಲ್ಲ ವಿಶ್ಲೇಷಣೆ ಕೊರಿಯರ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಂಕ್ ಫ್ಯಾಮಿಲಿ ಕಮ್ ಬ್ಯಾಕ್ ಆಯ್ನಕ್ಕನೆ ಫೀಲ್ ಆವೊಂದು ದಾಯಪಂಡ ಡಾನ್ಸ್ ವಾರೆ ಸೀಸನ್ 1 ವಿನ್ನರ್ ಯಾನು ವಿನ್ನಿಂಗ್ ಕೊರಿಯೋಗ್ರಾಫರ್. ಸೊ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಡಾನ್ಸ್ ವಾರಿಯರ್ ಸೀಸನ್ 2 ದ ಜಡ್ಜ್ ಅದು. ಆ್ಯಂಡ್ ನಮ್ಮ ಟಿ ವಿ ಏಪಲ ಸಮಥಿಂಗ್ ಪೊಸತೆ ಪತ್ತೊಂದು ಬೈದಿಂದ ಆ್ಯಂಡ್ ಜನಕ್ಲೆಗೆ ಏಪಲ ಹೊಸ ಟ್ಯಾಲೆಂಟಿಗೆ ವಿಶೇಷವಾದ ಸಪೋರ್ಟ್ ಕೊಡ್ದು ಇನ್ನಿ ಮಸ್ತ್ ಕುಡ್ಲಡ್ ಆ್ಯಕ್ಟರ್ಸ್ ಅವಡು ಡಾನ್ಸರ್ಸ್ ಕೊರಿಯೋಗ್ರಾಫರ್ಸ್ ಅವಡು ಆ್ಯಂಕರ್ಸ್ ಅವಡು ಇನ್ನಿ ಬೈದೇರ್ ಪಂಡ ಐಕ್ ರೀಸನ್ನೇ ನಮ್ಮ ಟಿ ವಿ. ಆ್ಯಂಡ್ ಇಂಥ ಆಡಿಷನ್ಸ್ ನೀತು ಪಣ್ಣಕನೆ ಇಂಕ್ಲು ಮಲ್ಲ ಎಕ್ಸ್ಪೆಕ್ಟೇಷನ್ಸ್ ದಿಯೊಂದುಲ್ಲ ಏರೊಂಜಿ ಬೆಟರ್ ಪರ್ಫಾರ್ಮೆನ್ಸ್ ವಿತ್ ಕ್ರಿಯೇಟಿವಿಟಿ ಆ್ಯಂಡ್ ಸಮಥಿಂಗ್ ನ್ಯೂ ಟು ದ ಸ್ಟೇಜ್ ಕನಪೇರಾಕ್ಲು ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದಿಸ್ ಸ್ಟೇಜ್ ಫಾರ್ ದೆಮ್ ಫಾರ್ ದ ಫರ್ದರ್ ರೌಂಡ್ಸ್. ಆ್ಯಂಡ್ ಆಲ್ ದ ಬೆಸ್ಟ್ ಮಾತಾ ಕಂಟೆಸ್ಟೆಂಟ್ಗಳ. ಥ್ಯಾಂಕ್ ಯು ಸೋ ಮಚ್. ಸೊಲ್ಮೇಲು ಈ ಒಂಜಿ ಇಡೀ ಪಂಥದ ನಿರೂಪಣೆ ಪಂಡ ಸಭಾ ಸುಧಾರಕ ಮಲ್ಪನಾರು ಡಿಕ್ಸನ್ ಆರ್ಲ ವೇದಿಕೆ ಬರೋಡು ಎಕಡೆ ಬಂಡೆ ಒಂದು ಪಾತಿರ್ನ ಚಿತ್ತನ ಪೊರ್ತತ್ತು ದಾದ ಉಂಡುಡ್ಲ ನಿಕುಲು ಕಾತೊಂದು ಪುನು ಏರ್ನ ನಲಿಕೆ ಎಂಚ ಉಂಡು ಪಂದು ಐಕಾತ್ರ ವೇದಿಕೆ ಡುಪುನ ಮಾತೆರೆಗ್ಲ ಒಂಜೇ ಪಾತೆರಡು ಸೊಲ್ಮೇನ್ ಪನೊಂದು ಈ ಒಂಜಿ ಉದೀಪನದ ಲೇಸನ್ ಮುಗಿತಲ ಮಲ್ತೊಂದುಲ ಸೊಲ್ಮೇಲು. ಧನ್ಯವಾದಗಳು ಎಲ್ರಿಗೂ ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟಂತಹ ವೆಲ್ಕಮ್ ಸೂರಜ್ ಭಾಯ್ ಆ್ಯಂಡ್ ವೆಲ್ಕಮ್ ಫಾರ್ ಜಡ್ಜಸ್ ಅಷ್ಟು ಕೂಡ. ಆ್ಯಂಡ್ ನಮ್ಮ ಜೊತೆ ಇರುವಂತಹ ನಮ್ಮ ಟಿ ವಿ ಸಿಬ್ಬಂದಿ ವರ್ಗಕ್ಕೂ ಹಾಗೆಯೇ ನಮ್ಮ ಜೊತೆಗೆ ಮಂಗಳೂರಿನ ACP ಆಗಿರುವಂತಹ ಹರಿಹರನ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದಾವೆ. ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇರುವಂತಹ ಎಲ್ಲ ಕೊರಿಯೋಗ್ರಾಫರ್ಸ್ ಅವರಿಗೂ ಸ್ಪೆಷಲಿ ರಾಜೇಶ್ ಕಣ್ಣೂರ್ ಅವರು ಇದ್ದಾರೆ ಸರ್, ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ ಆಡಿಷನ್ನತ್ತ ನಾವು ಸಾಗ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ಎಸ್, ಒಮ್ಮೆ ಟೋಟಲ್ ಆಗಿ ಜೀವ ಬಂದಾಗಾಯ್ತು. ಯಾಕಂತ ಹೇಳಿದ್ರೆ ಕುಣಿಲಿಕ್ಕೆ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಸಣ್ಣ ಮಗುವಿಂದ ಹಿಡಿದು ಎಷ್ಟೇ ವಯಸ್ಸಿನವರೆಗೂ ಡಾನ್ಸಿಗೆ ಯಾವುದೇ ರೀತಿಯ ಏಜ್ ಇಲ್ಲ, ಯಾವುದೇ ರೀತಿಯ ಮಿತಿ ಇಲ್ಲ. ಆ್ಯಂಡ್ ಖಂಡಿತವಾಗ್ಲೂ ಇಂತಹ ಎಲ್ಲ ಡಾನ್ಸ್ ವಾರಿಯರ್ಸ್ಗೋಸ್ಕರ ನಮ್ಮ ಟಿವಿ ತರ್ತಾ ಇದೆ ದಿ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್, ಒನ್ ಅಂಡ್ ಓನ್ಲಿ ಡಾನ್ಸ್ ರಿಯಾಲಿಟಿ ಶೋ. ದಟ್ ಈಸ್ ಆಲ್ಸೋ ಫಾರ್ ದಿ ಗ್ರೂಪ್ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಆ್ಯಂಡ್ ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಎಸ್, ಎಷ್ಟೋ ಕಲಾವಿದರಿಗೆ ವೇದಿಕೆಯಾಗಿ ಕಲ್ಪಿಸಿಕೊಟ್ಟಂತಹ ಈ ನಮ್ಮ ಟಿವಿ ಡಾನ್ಸ್ ವಾರಿಯರ್ಸ್ ಸೀಸನ್ 1 ಅನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿತ್ತು. ಆ್ಯಂಡ್ ಅದರ ನಂತರ ಎಷ್ಟೋ ನೃತ್ಯಗಾರರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಬಂತು. ಸೊ ಆದಷ್ಟು ಹಾರಿ ಆದ ನಂತರನೂ ಕೂಡ ಈಗ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಎಸ್, ಆಫ್ ಕೋರ್ಸ್ ಇವತ್ತು ಆಡಿಷನ್ ಬೇರೆ. ಆ್ಯಂಡ್ ಆಡಿಷನ್ ಅಲ್ಲಿ ಎಷ್ಟೋ ತಂಡಗಳು ರಿಜಿಸ್ಟರ್ ಆಗಿ ವೇದಿಕೆಗೆ ಬರ್ತಾ ಇದೆ. ಅಂಡ್ ಖಂಡಿತವಾಗ್ಲೂ ನಮ್ಮ ಎಲ್ಲ ವೀಕ್ಷಕರಿಗೆ ಹಾರ್ಟಿ ವೆಲ್ಕಮ್ ಫಾರ್ ದಿ ಸೀಸನ್ 2 ಆಫ್ ಡಾನ್ಸ್ ವಾರಿಯರ್. ಎಸ್, ಸೊ ಡಾನ್ಸ್ ವಾರಿಯರ್ಸ್ಗಳನ್ನು ಚೆನ್ನಾಗಿ ಒಂದು ಟ್ರೈನ್ ಆಗಿ ಎಲ್ಲ ಕೊರಿಯೋಗ್ರಾಫರ್ಸ್ಗಳ ಒಂದು ಟ್ರೈನಿಂಗ್ ಅಲ್ಲಿ ಇವತ್ತು ಆಡಿಷನ್ ಬರ್ತಾ ಇದ್ದಾರೆ. ಅಂಡ್ ಎಸ್, ಆಫ್ ಕೋರ್ಸ್ ನಮ್ಮ ಜೊತೆಗೆ ಜಡ್ಜಸ್ಗಳು ಕೂಡ ಖಂಡಿತವಾಗ್ಲೂ ಇರಲೇಬೇಕಾಗತ್ತೆ. ಸೊ ಎಲ್ಲ ಮಾರ್ಕ್ಸ್ ಪ್ಲಸ್ ಮೈನಸ್ ಎಡಿಷನ್ ಸಬ್ಸ್ಕ್ರಿಪ್ಷನ್ ಇಂಟು ಮಲ್ಟಿಪ್ಲೈ ಎಲ್ಲ ಮಾಡ್ಲಿಕ್ಕೋಸ್ಕರ ಒಂದು ದಿಗ್ಗಜರು ಅಂತ ಹೇಳ್ಬಹುದು. ಡಾನ್ಸ್ ಅಲ್ಲ ಅಲ್ಲದೆ ಆರ್ಟಿಸ್ಟ್ಗಳಿಗೂ ಕೂಡ ಇಟ್ಸ್ ಅ ಇನ್ಸ್ಪಿರೇಷನಲ್ ಜಡ್ಜಸ್ ಅಂತ ಹೇಳ್ಬಹುದು. ಸೊ ಪ್ರೆಸೆಂಟಿಂಗ್ ನಮ್ಮ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಇದರ ಫಸ್ಟ್ ಜಡ್ಜ್ ಬಂದ್ಬಿಟ್ಟು ದಟ್ ಈಸ್ ವೆರಿ ಚಾರ್ಮಿಂಗ್ ಗಾರ್ಜಿಯಸ್ ಚಲನಚಿತ್ರ ನಟಿ ಬೇರೆ, ದಟ್ ಈಸ್ ನೀತು ಶೆಟ್ಟಿ. ಎಸ್, ವಾವ್, hi, welcome to
ಫಸ್ಟ್ ಆಫ್ ಆಲ್ ಕುಡ್ಲದಾರ ಏನಕ್ಕೆ ಬಾರಿ ಖುಷಿ ಆಪುಂಡು ಆ್ಯಂಡ್ ಆಫ್ ಕೋರ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಆಯ್ತೊಂಜಿ ಫಸ್ಟ್ ಪ್ಯಾನಲ್ ಜಡ್ಜ್ ಆದುಲ್ಲಾರ. ಸೊ ಎನಿ ಹಾವ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ, ಈವನ್ ದ ಕಂಟೆಸ್ಟೆಂಟ್ಸ್ ಆರ್ ಆಲ್ಸೋ ವೆರಿ ಹ್ಯಾಪಿ. ಸೊ ವಾಟ್ ಈಸ್ ಯೋರ್ ಲುಕಿಂಗ್ ಫಾರ್ವರ್ಡ್ ಥಿಂಗ್ ದಾದ ತೂ ಒಂದುಲ್ಲಾರ ಕುಡ್ಲಡ್ ಖಂಡಿತವಾಗ್ಲ ಇರೇ ಗೊತ್ತುಂಡು ಟ್ಯಾಲೆಂಟ್ಗೆ ಕಮ್ಮಿ ಇಜ್ಜಿ ಅಂಚಾದುಪ್ಪನಾಗ ಮಸ್ತ್ ಟೀಮ್ಸ್ ಬರೋದುಂಡು. ಸೊ ಇನಿ ಆಡಿಷನ್ ಬೇತೆ, ಸೊ ಎಂಚಿನ ಎಕ್ಸ್ಪೆಕ್ಟೇಷನ್ ಇರಡ ಉಂಡು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನು ಓಕೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದ್ದೇ ಇರುತ್ತೆ, ಬೀಟ್ಸ್ ರಿದಮ್ ಎಲ್ಲ ಕರೆಕ್ಟ್ ಇದೆಯಾ ಅದಿರಲೇಬೇಕು. ಬಟ್ ಎಲ್ಲದಕ್ಕೂ ಹೆಚ್ಚಾಗಿ ನಾನು ಒಂದು ಜಡ್ಜ್ ಆಗಿ ಕೂತ್ಕೊಂಡಾಗ ಅದು ತುಂಬ ಒಂದು ಇಂಪಾರ್ಟೆಂಟ್ ಪೊಸಿಷನ್. ಸೊ ಏನೇ ಡ್ಯಾನ್ಸ್ ಮಾಡಿದ್ರು ಅವರು ಹಾರ್ಟಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರಾ, ಎಂಜಾಯ್ ಮಾಡಿ ಮಾಡ್ತಾ ಇದ್ದಾರಾ, ಏನೇ ಆದರೂ ಸ್ಟೇಜ್ ಮೇಲೆ ಬಂದಾಗ ಇದು ನನ್ನ ಮೊಮೆಂಟ್ ಅಂತ ಅವರು ಮಾಡ್ತಾ ಇದ್ದಾರಾ, ಅದನ್ನು ನಾನು ಡೆಫಿನೆಟ್ಲಿ ನೋಡ್ತೀನಿ. ಸೊ ಬೇರೆ ಅಫ್ಕೋರ್ಸ್ ಪಾಯಿಂಟ್ಸ್ ನೋಡ್ತೀವಿ. ಎಲ್ಲ ಪಾರ್ಟಿಸಿಪೆಂಟ್ಸ್ ಆಲ್ ದಿ ಬೆಸ್ಟ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಖಂಡಿತವಾಗ್ಲೂ ನಿಮ್ಗಲ್ಲಿ ಬೋರ್ ಆಗ್ಲಿಕ್ಕಂತೂ ನಮ್ಮ ಕಂಟೆಸ್ಟೆಂಟ್ಸ್ ಅವರು ಬಿಡಲ್ಲ. ಅದ್ರ ಜೊತೆಗೆ ನಿಮ್ಗೆ ಕಂಪ್ಯಾನಿಯನ್ ಕೊಡ್ಲಿಕ್ಕೆ ಎಸ್ ಅಫ್ಕೋರ್ಸ್ ವಿ ಹ್ಯಾವ್ ಒನ್ ಮೋರ್ ಜಡ್ಜ್. ಎಸ್ ಸೊ ನಮ್ಮ ಜೊತೆಗೆ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಇದರ ಇನ್ನೊಬ್ರು ಜಡ್ಜ್ ಇದ್ದಾರೆ. ಸೊ ಆಗಲೇ ಇಂಟ್ರಡಕ್ಷನ್ ಸ್ವಲ್ಪ ಸಿಕ್ಕಿದೆ. ಸೊ ಡಾನ್ಸಲ್ಲಿ ಇವರನ್ನು ನಾವು ಸೂರ್ಯ ಅಂತಲೇ ಹೇಳ್ತೇವೆ. ಸೊ ಒಂದು ನಮ್ಮ ಟಿವಿಯ ಒಂದು ಸದಸ್ಯರು, ಮೆಂಬರ್, ಫ್ಯಾಮಿಲಿ ಆ ಥರನೂ ಹೇಳ್ಬೋದು. ಸೊ ಅದೆಷ್ಟೋ ವೇದಿಕೆಗಳಲ್ಲಿ ಅದಲ್ಲದೆ ಡಾನ್ಸ್ ವಾರಿಯರ್ಸ್ ಸೀಸನ್ 1ನಲ್ಲಿ ಇವರ ತಂಡನೇ ವಿಜೇತವಾಗಿತ್ತು. ಸೊ ಅದರಲ್ಲೂ ಕೂಡ ಈ ಸಲ ಅವರು ನಮ್ಮ ಜೊತೆಗೆ ನಮ್ಮ ತೀರ್ಪುಗಾರರಾಗಿದ್ದಾರೆ. ದಟ್ ಈಸ್ ಮಿಸ್ಟರ್ ಸೂರಜ್ ಸನೇಲ್. ಎಸ್ ಕಮ್ ಆನ್. ಎಸ್ ಹಾಯ್ ಸೂರಜ್ ಸರ್, ವೆಲ್ಕಮ್. ಸೂರಜ್ ತೂನಗ ಎಂಕ್ಲ ಪವರ್ಲ ಒಂಚೂರು ಜಾಸ್ತಿ ಆಪುನ್ 70 ಪ್ರತಿ ಒಂಜಿ ನೆಟ್ ಎಪಿಸೋಡ್ ಹೊಡ್ತು ಅಂದ ಸೂರಜರ್ ಈರ್ ಅಂಚನೆ ಉಪ್ಪಾರು ಈರ್ನ ಈ ಒಂಜಿ ಬ್ಯೂಟಿ ಆದುಪ್ಪಡು ಅತಿ ಈರ್ನ ಪರ್ಸನಾಲಿಟಿ ಆದುಪ್ಪಡು ಅತಿ ಎಂಚಿನಲ್ಲ ಆದುಪ್ಪಡು ಬಟ್ ದಾಲ ಆದುಪ್ಪಡು ನೆತ್ತ ಪೂರ ಬಿಹೈಂಡ್ ರಹಸ್ಯದಾದ ಡಾನ್ಸ್ ಏನಾ Dance, Baken personal trainer. So jokes apart, being happy is the one of the biggest strength. Be simple, be happy. So ಒಂದು ಏನೊಂದು fundamental in the life. So that's it. ಎಸ್ ಅಫ್ಕೋರ್ಸ್ ಆ್ಯಂಡ್ ಎಲ್ರಿಗೂ ಗೊತ್ತೇ ಇದೆ ಸೂರಜ್ ಸನಿಲ್ ಅವರು ಡಾನ್ಸಲ್ಲಿ ಎಷ್ಟೋ ವೇದಿಕೆಗಳಲ್ಲಿ ತಮ್ಮ ಪ್ರದರ್ಶನ ಕೊಟ್ಟಿದ್ದಾರೆ. ಆ್ಯಂಡ್ ಸೂರಜ್ ಸನಿಲ್ ಅವರೇ ಇವತ್ತು ಡಾನ್ಸ್ ವಾರಿಯರ್ ಸೀಸನ್ 2 ಆಡಿಷನ್ ಆರಂಭ ಆಗ್ತಾ ಇದೆ. ಆ್ಯಂಡ್ ನೀವು ಕೂಡ ಒಂದು ಪ್ಯಾನಲ್ ಜಡ್ಜ್ ಆಗಿ ನಿಮ್ಮ ಸೀಟನ್ನು ನೀವು ತಗೊಳ್ತಾ ಇದ್ದೀರಾ. ಸೊ ವಾಟ್ ಈಸ್ ಯೋರ್ ಒಂದು ವಿಷನ್, ಏನು ನೀವು ನೋಡ್ತಾ ಇದ್ದೀರಾ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಜೊತೆ, ಆ್ಯಂಡ್ ವಾಟ್ಸ್ ಯೋರ್ ಎಕ್ಸ್ಪೆಕ್ಟೇಷನ್ಸ್? ಎಕ್ಸ್ಪೆಕ್ಟೇಷನ್ ಪಂಡ ಯಾನ್ ಈ ಸಲ ಮಸ್ತ್ ಕ್ರಿಯೇಟಿವಿಟಿ ಇಂತ ಒಂದಿಲ್ಲ ದ ಪಂಡ ಯೂಟ್ಯೂಬ್ದು ನಾಲ್ ಡಾನ್ಸ್ ಇಡ್ದು ಅಲ್ಪರ್ದು ನಾಲ್ ಸೀಕ್ವೆನ್ಸ್ ಮುಲ್ಪರ್ ನಾಲ್ ಸೀಕ್ವೆನ್ಸ್ ಒಟ್ಟು ಮಂತದ್ದು ಒಂಚಿ ಡಾನ್ಸ್ ಮನ್ಪೇರು ಇನ್ಸ್ಟೆಡ್ ಆಫ್ ದ್ಯಾಟ್ ಅಕುಲೇ ಕ್ರಿಯೇಟ್ ಮಂತದ್ದು ದಾದಣ ಮನ್ಪಡು. ಆ್ಯಂಡ್ ತುಳುನಾಡು ಡಾಪ್ನ ಶೋ ಆಗಿನದವರೇ ಅನ್ ಜಾಸ್ತಿ ತುಳು ಸಾಂಗ್ಸ್ ಎಲ್ಲ ಒಂಚೂರು ಜಾಸ್ತಿ ಪರ್ಫಾರ್ಮೆನ್ಸ್ ಆ್ಯಂಡ್ ತುಳು ಮಸ್ತ್ ಮೂವೀಸ್ ಬೈದು ನಾರ್ಮಲಿ ಹಿಂದಿ ಸಾಂಗ್ಸ್ ಬೇತೆ ಲ್ಯಾಂಗ್ವೇಜ್ ಸಾಂಗ್ಸ್ ಮಂತದ್ದು ಪರ್ಫಾರ್ಮ್ ಮನ್ಪೇರು. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಒಂಚೂರು ಜಾಸ್ತಿ ಲೆವೆಲ್ ಆಫ್ ಕ್ರಿಯೇಟಿವಿಟಿ. And I know Mangaloreans, Epala, they have come up with something new. So this time also I am expecting new, and all the best to all the contestants. Thank you. ಬಹಳ ಚೆನ್ನಾಗಿರುವಂತಹ ಮಾತು ಹೇಳಿದರು ಸೂರಜ್ ಅವರು. ಸೊ ಯಾವಾಗಲೂ ಸೂರಜ್ ಅವರು ಜಡ್ಜ್ಮೆಂಟ್ ಶೀಟಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಬೇರೆನೇ ಇರುತ್ತೆ. ಆ್ಯಂಡ್ ಇನ್ನೊಂದು ಇಬ್ಬರು ಜಡ್ಜಸ್ಸಿಗೆ ಹೇಳಲಿಕ್ಕಿತ್ತು, ಈ ಸಲ ಡಾನ್ಸ್ ವಾರಿಯರ್ ಸೀಸನ್ 2ಗೆ ಕೇವಲ ನಮ್ಮ ಕೋಸ್ಟಲ್ ಕರ್ನಾಟಕ ಅಲ್ಲದೆ ಆಲ್ ಓವರ್ ಕರ್ನಾಟಕದಿಂದ ಹೊರಗಡೆಯಿಂದಲೂ ಕೂಡ ಕಂಟೆಸ್ಟೆಂಟ್ಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ಆ್ಯಂಡ್ ಹಾಗಿರುವಾಗ ಸೂರಜ್ ಸನಿಲ್ ಅವರೇ ನಿಮ್ಮ ಹತ್ರ ಕೇಳ್ತಾ ಇರೋದು, ಸೊ ಹೊರಗಡೆಯಿಂದ ಕೂಡ ನಮ್ಮ ಕಡೆಗೆ ಇಲ್ಲಿ ತುಳುನಾಡಿಗೆ ಬರ್ತಾ ಇದ್ದಾರೆ. ಸೊ ಅವರಿಂದಲೂ ಕೂಡ ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ? ಹೊರಗಡೆಯಿಂದಲೂ ಬರ್ತಿದ್ದಾರೆ ಅಂದರೆ ಇದು ನ್ಯಾಷನಲ್ ಲೆವೆಲ್ ಪರ್ಫಾರ್ಮೆನ್ಸ್ ಥರ ನಾವು ಎಕ್ಸ್ಪೆಕ್ಟೇಷನ್ ಇಡ್ತೇವೆ. ಯಾಕೆಂದರೆ ನಮ್ಮ ಟಿ ವಿ ಈ ಸಲ ಡಾನ್ಸ್ ವೇರಿಯಸ್ ಬಗ್ಗೆ ನಾನು ಮೀಟಿಂಗ್ ಆಗಿರಲಿಲ್ಲ ಅಥವಾ ಏನೇ ಒಂದು ಡಿಸ್ಕಷನ್ ಆದಾಗ ಈ ಕಾನ್ಸೆಪ್ಟ್ ಬಗ್ಗೆ ತುಂಬ ಒಂದು ಯುನೀಕ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ಸಲ. ಸೊ ನಾವು ಪರ್ಫಾರ್ಮೆನ್ಸ್ಲು ಆ ಲೆವೆಲಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಆಲ್ ದ ಬೆಸ್ಟ್ ದೋಸ್ ಆರ್ ಕಮಿಂಗ್ ಔಟ್ಸೈಡ್ ಆಫ್ ಕೋಸ್ಟಲ್ ಕರ್ನಾಟಕ. ಸೊ ಅವರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಡೆಫಿನೆಟ್ಲಿ ಒನ್ ಗುಡ್ ಪರ್ಫಾರ್ಮೆನ್ಸ್ ಫ್ರಮ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಬಿಫೋರ್ ನಿಮ್ಮನ್ನು ಜಡ್ಜ್ಮೆಂಟ್ ಶೀಟಲ್ಲಿ ಕೂತ್ಕೊಳ್ಳಿಸೋಕ್ಕಿಂತ ಮುಂಚೆ ನಮ್ಮದು ಜಬರ್ದಸ್ತ್ ಟ್ರ್ಯಾಕ್ ಇದೆ. ಸೊ ಅದಕ್ಕೊಂದು 2 ಸಿಗ್ನೇಚರ್ ಸ್ಟೆಪ್ ಹಾಕುವಲ್ಲ? ರೆಡಿ? ಎಸ್, ಹಿಯರ್ ವಿ ಗೋ. Come on. Ready, 1, 2, 3, step, hagi
ಎಸ್ ವೀಕ್ಷಕರೇ, ಡಾನ್ಸ್ ವಾರಿಯರ್ಸ್ ಸೀಸನ್ 2 ಇವತ್ತು ಆಡಿಷನ್ ಮಂಗಳೂರಿನ ಪುರಭವನದಲ್ಲಿ ನಡೀತಾ ಇದೆ. ಆ್ಯಂಡ್ ಎಲ್ಲೆಲ್ಲಿಂದಲೆಲ್ಲ ಟೀಮ್ ಬಂದಿದೆ, ಕರ್ನಾಟಕದಲ್ಲದೆ ಕರ್ನಾಟಕ ಹೊರಗಡೆಯಿಂದಲೂ ಕೂಡ ಎಷ್ಟೋ ಟೀಮ್ಸ್ಗಳು ಬಂದಿದೆ. ಅದರಲ್ಲಿ ನಮ್ಮ ಕಂಟೆಸ್ಟೆಂಟ್ ನಂಬರ್ 1, ಸೊ ತಂಡದಲ್ಲಿ ಮೊದಲ ತಂಡ ಆಡಿಷನ್ಗೆ ಈಗ ತಯಾರಾಗಿದೆ. ಬನ್ನಿ ಅವ್ರ ಜೊತೆ ಮಾತನಾಡುವ. ಎಸ್ ಪ್ಲೀಸ್. ಎಸ್, ಹಾಯ್ ಎಲ್ರಿಗೂ. ವಾವ್, ನೋಡ್ಲಿಕ್ಕಂತೂ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತದೆ. ಯಾರು ನಿಮ್ಮ ಟೀಮ್ ಫುಲ್ ಹೆಡ್ ಅಂಡ್ ಯಾರು ಲೀಡ್ ತಗೊಳ್ಳೋರೆಲ್ಲ ಇವ್ರೇನಾ? ಓಕೆ, ನಿಮ್ಮ ಟೀಮ್ ಹೆಸರು? ಯುನೈಟೆಡ್ ಫ್ಯಾಮ್. ಯುನೈಟೆಡ್ ಫ್ಯಾಮ್, ಸೊ ಒಗ್ಗಟ್ಟಿನ ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಬಟ್ ಎನಿ ಹೌ ಡಾನ್ಸ್ ಎಲ್ಲ ಫುಲ್ ರೆಡಿಯಾಗಿ ಬಂದಿದ್ರು, ಆಡಿಷನ್ಗೆ ಬಂದಿರೋ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ಏನಂತ ಹೇಳಿ ಗೊತ್ತಾಗ್ತಿಲ್ಲ. ನಮ್ಮ ಫಸ್ಟ್ ಶೋ ನಾವು ಟ್ರೈ ಮಾಡ್ತೀವಿ. ಸೊ ಆ್ಯಕ್ಚುಲಿ ನಿಮ್ಮ ಟೀಮ್ ಎಲ್ಲಿಂದ ಬರ್ತಾ ಇರೋದು? ಇದು ಟೀಮ್ ಬರ್ತಾ ಇರೋದು ಅಂಕೋಲದಿಂದ. ಅಂಕೋಲದಿಂದ, ವೆರಿ ನೈಸ್. ಅಂಕೋಲದ ಟೀಮ್ ನಮ್ಮ ಜೊತೆಗೆ ಇದ್ದಾರೆ. ಆ್ಯಂಡ್ ಇವತ್ತು ಆಡಿಷನ್ಗೆ ಏನು ಪ್ರಿಪೇರ್ ಮಾಡಿ, ಹಾಯ್, ಏನು ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಆಡಿಷನ್ಗೆ? ಆಡಿಷನಿಗೆ ಏನು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ಇವತ್ತು ನಾವು ಒಂದು ಥೀಮ್ ತೊಗೊಂಡಿದ್ದೀವಿ, ಅದು ಚೆಸ್. ನಿಮ್ಗೆ ಗೊತ್ತಾಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅದು ನಮ್ಮದು ಡಾನ್ಸ್ ಏನಿದೆ ರೈವಲ್ರಿಯಲ್ಲಿ ಬರುತ್ತೆ. ಸೊ ಯಾವ ಟೀಮ್ ವಿನ್ ಆಗುತ್ತೆ ಅಂತ ನೀವು ಆನ್ ಸ್ಟೇಜ್ ನೋಡಬೇಕು. ನಿಮಗೋಸ್ಕರ ಸ್ಟೇಜ್ ಕಾಯ್ತಾ ಇದೆ, ಜಡ್ಜಸ್ಗಳು ಕೂಡ ಕಾಯ್ತಾ ಇದ್ದಾರೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಹಾಯ್, ನಮಸ್ಕಾರ. ಹಲೋ. ಇಷ್ಟೇನಾ ಶಕ್ತಿ ಇರೋದು? ಹಲೋ. ಎಲ್ಲಿಂದ ಬಂದಿದ್ದೀರಿ? ಅಂಕೋಲದಿಂದ. ಅಂಕೋಲಾಯಿಂದ ಬಂದ್ರಾ? ಓ, ತುಂಬ ಲಾಂಗ್ ಡಿಸ್ಟೆನ್ಸ್ ಬಂದುಬಿಟ್ಟಿದ್ದಾರೆ. ಓಕೆ, ಸೊ ನಿಮ್ಮ ಟೀಮ್ ಹೆಸರು ಏನು? ಯುನೈಟೆಡ್ ಫ್ಯಾಮ್. ಯುನೈಟೆಡ್ ಫ್ಯಾನ್. ಹೇಗೆ ಗೊತ್ತಾಯ್ತು ಈ ಕಾಂಪಿಟೇಷನ್ ಬಗ್ಗೆ ನಿಮಗೆ? ನಾವು ರಾಜೇಶ್ ಕಂಡ್ರು ಸರಿಗೆ ಮೀಟ್ ಆಗಿದ್ವಿ. ಅವರು ಒಂದು ಪೋಸ್ಟರ್ ಕಳಿಸಿದ್ರು, ನೋಡಿ ಬಂದಿದೆ. ಓಕೆ, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಾ? ಮೇ ಬಿ 10 to 12 days. 10 to 12 days ಪ್ರಾಕ್ಟೀಸ್ ಮಾಡೋದು. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಗುಡ್ ಡಾನ್ಸ್, ದಟ್ ಮೀನ್ಸ್. ಓಕೆ, ಸೊ ಏನು ನಿಮ್ಮ ಟೀಮ್ದು ಹೆಸರು ಯುನೈಟೆಡ್ ಫ್ಯಾನ್ ಅಂದರೆ ಏನು ಎಕ್ಸಾಕ್ಟ್ಲಿ? ನೀವೇನು ಕನ್ವೆ ಮಾಡ್ತಿದ್ದೀರಾ ನಿಮ್ಮ ಹೆಸರು ಮುಖಾಂತರ? ಯುನೈಟೆಡ್ ಫ್ಯಾಮ್ ಅಂದರೆ ನಮ್ಮದು ಒಂದು ಒಗ್ಗಟ್ಟಿನ ಕುಟುಂಬ. ನಾವು ಯಾವತ್ತೂ ಬಿಟ್ಕೊಡಲ್ಲ, ನಾವು ಒಗ್ಗಟ್ಟಾಗಿ ಇರ್ತೀವಿ. ಓ, ಅಂದರೆ ಯುನೈಟೆಡ್ ಫ್ಯಾಮಿಲಿ, ಫ್ಯಾಮ್. ಓಕೆ ಓಕೆ, Amazing. ನೈಸ್. ಓಕೆ, ಚೆನ್ನಾಗಿ ಮಾಡಿ. ನಿಮ್ಮದು ಫಸ್ಟ್ ಟೀಮ್, ಆಲ್ ದ ವೆರಿ ಬೆಸ್ಟ್. Thank you, ಕಾಸ್ಟ್ಯೂಮ್ ಕಾಣ್ತಾ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಸೊ ಆಲ್ ದ ವೆರಿ ಬೆಸ್ಟ್, ಗುಡ್ ಲೈಕ್ ಟು ಯು. ಥ್ಯಾಂಕ್ ಯು ಸರ್. इस इलाके के राजा है और यहाँ सिर्फ हमारा राज चलेगा.
ಒಳ್ಳೆಯದು ವರ್ಸಸ್ ಕೆಟ್ಟದ್ದು ಆ ಥರ ಚೆಸ್ ಒಂದು ಇದರಲ್ಲಿ ಆಟ ಆಡೋ ಥರ ತುಂಬ ಚೆನ್ನಾಗಿರೋ ಕಾನ್ಸೆಪ್ಟ್. ನಿಮ್ಮ ದ ವೇ ನಿಮ್ಮ ಕಾಸ್ಟ್ಯೂಮ್ ಇರೋದು ತುಂಬ ಚೆನ್ನಾಗಿದೆ. ಎನರ್ಜಿ ಚೆನ್ನಾಗಿತ್ತು. ಬಟ್ ಐ ಸ್ಟಿಲ್ ಥಿಂಕ್ ಏನಂದರೆ ಐ ಥಿಂಕ್ ಇನ್ನೊಂಚೂರು ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ನಿಮ್ಮ ಕಡೆಯಿಂದ ಡೆಫಿನೆಟ್ಲಿ ಬೇಕಿತ್ತು. ಸೊ ವಿಲ್ ಕೀಪ್ ದಿಸ್ ಆನ್ ಹೋಲ್ಡ್. ಓಕೆ, ಓವರ್ ಆಲ್ ನಿಮ್ಮ ಎಕ್ಸ್ಪ್ರೆಷನ್ಸು ಚೆನ್ನಾಗಿತ್ತು. ಚಿಕ್ಕ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಬಟ್ ಎಸ್, ವಿ ನೀಡ್ ಸಮ್ ಟೈಮ್. ಓಕೆ, ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನಂಗೆ ಖುಷಿ ಆಯಿತು ನಿಮ್ಮ ಎನರ್ಜಿ ಲೆವೆಲ್. ಆ್ಯಂಡ್ ಈ ಕಾನ್ಸೆಪ್ಟ್ ಸಮಥಿಂಗ್ ನ್ಯೂ ನೋಡ್ತಾ ಇದ್ದೇನೆ. ಅಂದರೆ ನಾನು ಯಾಕೆ ಬೇಜಾರು ಮಾಡಬೇಡಿ ಅಂತ ಹೇಳಿದರೆ ಅಂದರೆ ನೀವು ಎಲಿಮಿನೇಟ್ ಆಗಿಲ್ಲ, ಪೆಂಡಿಂಗ್ ಲಿಸ್ಟಲ್ಲಿ ಇರ್ತೀರ. ಸೊ ಡೆಫಿನೆಟ್ಲಿ ಕೊನೆಯದಾಗಿ ನಾವು ಹೇಳ್ತೇವೆ ರಿಸಲ್ಟ್. ಓಕೆ, ಆ್ಯಂಡ್ ನಿಮ್ಮ ಎನರ್ಜಿ ಚೆನ್ನಾಗಿತ್ತು. ಕೆಲವೊಂದು ಜಾಗದಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಅದು ಕೆಲವೊಂದು ಕಡೆ ಮಿಸ್ ಆಯಿತು, ಲಿಫ್ಟ್ಸ್ ಎಲ್ಲ ಮಿಸ್ ಆಯಿತು. ಸೊ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ವೇಟಿಂಗಲ್ಲಿ ಇಡ್ತಿದ್ದೇವೆ. ಆ್ಯಂಡ್ ಸ್ಪೆಷಲಿ ಕೂಡೋಸ್ ಟು ಯುವರ್ ಜೂನಿಯರ್ಸ್. ಆ ಇಬ್ಬರು ಮಕ್ಕಳು, ದೇ ವೇರ್ ವೆರಿ ವೆರಿ ರಾಕಿಂಗ್. ಸೊ ಜೋರಾಗಿ ಒಂದು ಅವರಿಗೆ ಚಪ್ಪಾಳೆ ಕೊಡೋಣ, ಆ ಚಿಕ್ಕ ಮಕ್ಕಳಿಗೆ. ವೆರಿ ಗುಡ್. ಆ್ಯಂಡ್ ಮಿಡ್ಲಲ್ಲಿ ಒಬ್ಬರು ಬಂದು ಸ್ಪ್ಲಿಟ್ ಮಾಡಿದ್ರಲ್ಲ, ಯಾರದು ಗೊತ್ತಾಗಲಿಲ್ಲ ಇವಾಗ. ಸೂಪರ್, ವೆರಿ ಗುಡ್, ಆನ್ ಬೀಟ್ ಮಾಡಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಟೀಮ್ಗೆ. ಓಕೆ, ವಿಲ್ ಸಿ ವಾಟ್ ವಿಲ್ ಬಿ ದ ರಿಸಲ್ಟ್. ಥ್ಯಾಂಕ್ ಯು. ಆಲ್ರೆಡಿ ಪರ್ಫಾರ್ಮ್ ಮಾಡಿದಂತಹ ಚೆಸ್ ಟೀಮಲ್ಲಿ ಹೋಗಿದ್ರು. ಓಕೆ, ಏನು ಹೇಳಿದ್ರು ಜಡ್ಜಸ್, ಏನಾಯಿತು ಒಳಗಡೆ? ಸೊ ಜಡ್ಜಸ್ ಆಲ್ಮೋಸ್ಟ್ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ರು, ಬಟ್ ಒನ್ ನೆಗೆಟಿವ್ ಹೇಳಿದರು ಇಂಪ್ರೂವ್ಮೆಂಟ್ ಬೇಕು ಅಂತ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಡಿಸಿಷನ್. ಅಫ್ಕೋರ್ಸ್ ಡಾನ್ಸ್ ವಾರಿಯರ್ ಸೀಸನ್ 2 ಅಂತ ಹೇಳುವಾಗ ನಿಮಗೆ ಅದು ಜಡ್ಜಸ್ನವ್ರ ಎಕ್ಸ್ಪೆಕ್ಟೇಷನ್ ಒಂದು ಲೆವೆಲಲ್ಲಿ ಖಂಡಿತ ಇರುತ್ತೆ. ಸೊ ವೇಟಿಂಗ್ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ? ಹೌದು, ವೇಟಿಂಗ್. ಸೊ ಹೋಪ್ ಫಾರ್ ದ ಬೆಸ್ಟ್, ಸೆಲೆಕ್ಟ್ ಆದರೂ ಆಗ್ಬೋದು ಅಲ್ವಾ? ಸೊ ಎನಿ ಹೌ ವೇಟಿಂಗ್ ಅಂತ ಹೇಳಿದ್ದಾರೆ. ಬಟ್ ಏನೇ ಆಗಲಿ ಸೆಲೆಕ್ಟ್ ಅಂತ ಆದರೂ ನೆಕ್ಸ್ಟ್ ರೌಂಡಿಗೆ ಚೆನ್ನಾಗಿ ರೆಡಿಯಾಗಿ. ಓಕೆ, ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು. ಸೊ ಕಂಟೆಸ್ಟೆಂಟ್ ಟೀಮ್ ನಂಬರ್ 2 ಬರ್ತಾ ಇದೆ. ಸೊ ಗೆಜ್ಜೆ ಸೌಂಡ್ ಎಲ್ಲ ಕೇಳ್ತಾ ಇದೆ. ಏನು ಕ್ಲಾಸಿಕಲ್ ಟೀಮ್ ಬರ್ತಾ ಇದೆಯಾ, ಏನು ಟೀಮ್ ಅಂತ ಗೊತ್ತಿಲ್ಲಪ್ಪ, ಬಟ್ ಬರ್ತಾ ಇದ್ದಾರೆ. ಹೌದು, ನನ್ನ ಗೆಸ್ ಅಂತೂ ಕರೆಕ್ಟ್ ಇದೆ. ಆಡಿಷನ್ಗೆ ಕೂಡ ಒಳ್ಳೆ ಪ್ರಿಪೇರ್ ಆಗಿ ಬಂದಾಗ ಕಾಣ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಸೂಪರ್. ಬಟ್ ಎನಿ ಹೌ ಆಡಿಷನಿಗೆ ಬಂದಿದ್ದೀರಾ, ಕ್ಲಾಸಿಕಲ್ ಒಂದು ಲುಕ್ಕಲ್ಲಿ ಬಂದಿದ್ದೀರಾ. ಓಕೆ, ಸೊ ಏನು ನಿಮ್ಮ ಟೀಮ್ ಹೆಸರು, ಎಲ್ಲಿಂದ ಬರ್ತಾ ಇರೋದು? ನಾವು ಕುಂಬ್ಳೆಯಿಂದ ಬರ್ತಿದ್ದೇವೆ. ನಾವಿವತ್ತು ಒಂದು ಗ್ರೂಪ್ ಡ್ಯಾನ್ಸ್ ಅಂಡ್ ಬೀಟ್ಸಿಂದ ಬರ್ತಿದ್ದೀವಿ. ಒಂದು ದೇವಿಯ ಡ್ಯಾನ್ಸ್ ಮಾಡ್ತಿದ್ದೀವಿ. ಡ್ಯಾನ್ಸ್ ಅಂಡ್ ಬೀಟ್ಸ್ ಅಂತ ಟೀಮ್ನ ಹೆಸರು. ಸೊ ಇದು ಅಂದರೆ ಹೇಗೆ, ಇದು ಭರತನಾಟ್ಯ ತಂಡನ ಹೇಗೆ? ಅಲ್ಲಲ್ಲ, ನಮ್ಮದ್ರಲ್ಲಿ ಎಲ್ಲ ರೀತಿ ಉಂಟು. ಇವತ್ತು ನಾವು ಮಾಡೋದು ಕ್ಲಾಸಿಕಲ್ ಮಾಡ್ತೇವೆ, ಸಿನಿಮ್ಯಾಟಿಕ್ಕು ಮಾಡ್ತೇವೆ. ಈಗ ಡಾನ್ಸ್ ವಾರಿಯರ್ ಕ್ಲಾಸಿಕಲ್ ವರ್ಷನ್ ಅಲ್ಲಿ. ಓಕೆ, 3 2 1 ಗೋ. ಡಾನ್ಸ್ ವಾರಿಯರ್ಸ್, ಡಾನ್ಸ್ ವಾರಿಯರ್ಸ್. ವೆರಿ ನೈಸ್, ಸೂಪರ್. ಬಟ್ ಎನಿ ಹೌ ಆಡಿಷನ್ಗೆ ಹೋಗ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ ತಲೆಯಲ್ಲಿ? ತುಂಬ ಸಂತೋಷ ಆಗ್ತಿದೆ ಇಂಥ ಒಂದು ರಿಯಾಲಿಟಿ ಶೋಗೆ ಬಂದು. ಮತ್ತು ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಎಕ್ಸ್ಪೀರಿಯನ್ಸ್ ಆದಾಗ. ಓಕೆ, ಬಟ್ ಎನಿ ಹೌ ನಿಮಗೋಸ್ಕರ ವೇದಿಕೆ ಕಾಯ್ತಾ ಇದೆ. ಆ್ಯಂಡ್ ಇಬ್ಬರು ಜಡ್ಜಸ್ಗಳಿದ್ದಾರೆ. ಯಾರು ತುಂಬ ಫೇವ್ರೇಟ್ ನಿಮ್ಮ ಜಡ್ಜಸ್ ಅಲ್ಲಿ? ನೀತು ಮ್ಯಾಮ್ ಫೇವ್ರೇಟ್. ಯಾಕೆ? ನಾನು ಅವ್ರ ಫಿಲ್ಮ್ ಎಲ್ಲ ನೋಡಿದ್ದೀನಿ, ಮಾಡ್ತಾರೆ. ಓ, ವೆರಿ ನೈಸ್. ಸೊ ನೀತು ಶೆಟ್ಟಿ ಅವರು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಬಟ್ ಎನಿ ಹೌ ಇಬ್ರು ಜಡ್ಜಸ್, ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಆಲ್ ದ ಬೆಸ್ಟ್. ಎಸ್, ಪ್ಲೀಸ್. ನಮಸ್ತೆ. ಎಲ್ಲಿಂದ ಬಂದಿರೋದು? ಕುಂಬ್ಳೆಯಿಂದ. ತುಳು ಬರುತ್ತಾ ಕನ್ನಡ? ತುಳು ಬರುತ್ತೆ, ಕನ್ನಡನೂ ಬರುತ್ತೆ. ಸೊ ತುಳು ಬರ್ಪುಂಡಿರೇಗ್. ಬರ್ಪುಂಡು. ಓಕೆ, ಕುಂಬ್ಳೆರ್ದು ಬೈದಾರ್. ಏನ್ಸ ಗೊತ್ತಾಂಡಿ ಈ ಡಾನ್ಸ್ ವಾರಿಯರ್ಸ್ ಬಗ್ಗೆ? ಲೈಕ್ ನಿಖಲ್ ಒಲ್ಪರ್ ನಿಖಲ ಸ್ಕೂಲು ರೆಪ್ರೆಸೆಂಟ್ ಮನ್ಪರ ಕಾಲೇಜ್ ಅತ್ ಡಾನ್ಸ್ ಕ್ಲಾಸ್ ಅದು ಬರೋದಿಲ್ಲ. ಡಾನ್ಸ್ ಕ್ಲಾಸ್ ದಾದೆ ನಿಖಲ ಡಾನ್ಸ್ ಕ್ಲಾಸ್ ಟೀಮ್ ದ ಪುದರ್ ಡಾನ್ಸ್ ಆ್ಯಂಡ್ ಬೀಟ್ಸ್. ಸೊ ಡಾನ್ಸ್ ಆ್ಯಂಡ್ ಬೀಟ್ಸ್ ಕುಂಬ್ಳೆದು ಬರೋದಿಲ್ಲ. ಏರ್ ನಿಖಲ ಕೊರಿಯೋಗ್ರಾಫರ್? ನಿಶ್ಮಿತಾ ಅಂದೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಎಡ್ಡೆ ಮನ್ಕ್ಲೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ತಟ್ಟಿ ತಣ್ಣ ಜಣ್ಣು ತಟ್ಟಿ ತಣ್ಣ ಜಣ್ಣು ತಟ್ಟಿ ತಣ್ಣ ಜಣ್ಣು ತದ್ದಿಂ ಕಿಣ್ಣತ್ತುಂ ತದ್ದಿಂ ಕಿಣ್ಣತ್ತುಂ ತದ್ದಿಂ ಕಿಣ್ಣತ್ತುಂ. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ
जय जय हे महिषासुरमर्दिनि रम्यकपर्दिनि शैलसुते अम्मे प्रत्यक्ष दैवम् अम्मे जगन्मूलम् अम्मे आदियु अर्थम् अम्मे सृष्टिकि सारं सर्वम् अम्मे निकु जन्मनिच्छि अम्मे निनु ओडिलो चेर्चि अम्मे निनु लीला पेंचि तल्लय्यक्कै चल्लै बदिने प्रतिरूपं ताने नी तोडु नीरताने नी చిన్ననాటి నుండి నీ ఆట బొమ్మయుండి నువ్వు ఆడిన పాడిన కొట్టిన తిట్టిన నీతో నైపుంటూ నిన్ను నీలా ప్రేమించే నిస్వార్థమైన ప్రేమే అమ్మా ఐగిరి నందిని నందిత మోదిని విశ్వ వినోదిని నందినుతే గిరివర వింధ్య శిరోదిని వాసిని విష్ణు విలాసిని జిష్ణునుతే భగవతి హేషితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకవర్దిని శైలసుతే సురలన నాదతనే తనేత తాళ నిమిత్త జలాసిరతే కరుణామతివరతౌన్నత తాళక తాళ కుతూహల నాదరతే దిం దిమికిట దిక్కిట దిమిధని తీరము దండమి నాదరతే జయ జయ హే మహిషాసురమర్దిని రమ్యకవర్దిని శైలసుతే రమ్యకవర్దిని శైలసుతే ರಮ್ಯಕಪರ್ಧಿನಿ ಶೈಲಸುತೆ ರಮ್ಯಕಪರ್ಧಿನಿ ಶೈಲಸುತೆ. ಒಂದು ನನಗೆ ತುಂಬ ಖುಷಿಯಾಗಿದೆ ಅಂದರೆ ಎಲ್ಲರೂ ಚಿಕ್ಕ ಚಿಕ್ಕ ದುರ್ಗಿಯರ ಥರ ಕಾಣಿಸ್ತಾ ಇದ್ದೀರಾ. ವೆರಿ ನೈಸ್. ನಿಮ್ಮ ಕಂಪ್ಲೀಟ್ ಲುಕ್ ಆ ಥರ ಇತ್ತು, ನಿಮ್ಮ ಪರ್ಫಾರ್ಮೆನ್ಸ್ ಆ ಥರ ಇತ್ತು. ಸೊ ಸೂರಜ್ ಸರ್ ನೀವು ಹೇಳಿ. ಹಾಯ್ ಡ್ಯಾನ್ಸ್ ಆ್ಯಂಡ್ ಬೀಟ್ಸ್. ಹಲೋ. ಹೇಗೆ ಅನಿಸ್ತು ನಿಮಗೆ ಪರ್ಫಾರ್ಮ್ ಮಾಡಿದ ಮೇಲೆ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಓಕೆ, ಒಂಜಿ ಥಿಂಕಿಂಗ್ ಉಂಡು ಮಾತೆರೆಗ್ಲ ಕ್ಲಾಸಿಕಲ್ ಡ್ಯಾನ್ಸ್ ಮಂತನ ಇತ್ತಾತ ಎಂಟರ್ಟೈನ್ಮೆಂಟ್ ಮನ್ಪುಜರಂದು. ಬಟ್ ಒಂದು ಸೆಮಿ ಕ್ಲಾಸಿಕಲ್ ಆಂಡ್ ಪ್ಯೂರ್ ಸೆಮಿ ಕ್ಲಾಸಿಕಲ್ ಅಂತ ಪನ್ಪುಜ ದಾಪಂಡ ಕೆಲವು ಫ್ರೀ ಸ್ಟೈಲ್ ಮೂಮೆಂಟ್ಸ್ ಲೆಂಕ್ ಒಂದೆಟ್ಟು ತೂಯರ್ ತಿಕ್ಕಂಡು. ಬಟ್ ದಾದ ಪಂಡ ಕೆಲವೊಂಜಿ ಮುದ್ರಾಸ್ ಪರ್ಫೆಕ್ಷನ್ಸ್ ಇಜ್ಜಂಡು ಬೊಕೊಂಜಿ ಕೆಲವೊಂಜಿ ಪ್ಲೇಸ್ಮೆಂಟ್ ಅಂಚಿಂಚಿ ಲೈನ್ಸ್ ಪೂರ ಒಂಜೇಲಕ ಒಂದಿಜ್ಜಂಡು. ಬಟ್ ನಿಕಲ್ನ ಪ್ಲಸ್ ಪಾಯಿಂಟ್ ನಿಕಲ ಎನರ್ಜಿ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ದ ಮಿಡಲ್ ಗರ್ಲ್ ಇರ್ನ ಪುದರ್ ಹೆಂಗೆ ಗೊತ್ತಾಯಿಸಿ ದ ಯು ಓನ್ಲಿ ಇರ್ನ ಪುದರ್ ದಿವ್ಯಾ ಯು ವೇರ್ ವೆರಿ ಗುಡ್ ಇನ್ ದ ಎಕ್ಸ್ಪ್ರೆಷನ್ ಸೆಂಟರ್ಡ್ ಅಂತೂ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ವೆರಿ ಇರ್ನ ಪೋಸ್ಚರ್ಸ್ ಅವಡ ಎಕ್ಸ್ಪ್ರೆಷನ್ ವೆರಿ ಗುಡ್ ಇತ್ತನ್ ಐತರ್ತ ಪಿರ 4 ಜನ ಎಡ್ಡೆ ಮಂತಿಜ್ಜರ್ ಅಂದರ್ತು 4 ಜನ ಎಡ್ಡೆ ಮಂದರು. ಬಟ್ ದಾದ ಪಂಡ ಒಂಚೂರು ಕೋಆರ್ಡಿನೇಷನ್ ಸೆಮಿ ಕ್ಲಾಸಿಕಲ್ ಸ್ಟೆಪ್ಸ್ ಇಡ್ಬೋತುಂಡು ಬೊಕ್ಕ ಏಪ ಬೀಟ್ ರೇಸ್ ಆಂಡ್ ಅಲ್ಪದ ಬೊಕ್ಕ ನಿಕ್ಕಲು ಮಸ್ತ್ ಲಾಯ್ಕ್ ಮಂತಾರೆ ಕೋಆರ್ಡಿನೇಷನ್ ಇತ್ತು ಜೋಶ್ ಇತ್ತು. ಫಸ್ಟಿಗೆ ಶ್ಲೋಕ ಐಗಿರಿ ನಂದಿನಿ ಸ್ಟಾರ್ಟ್ ಆನಾಗ ಅಲ್ಪ ಒಂಚು ಕೋಆರ್ಡಿನೇಷನ್ ಬೊಕ್ಕ ಫಾರ್ಮೇಷನ್ಸ್ ಪ್ರಾಬ್ಲಮ್ಸ್ ಅನ್. ಸೊ ಕಾಂಪಿಟೇಷನ್ಸ್ ಇತ್ತೆ ಬಿಗಿನಿಂಗ್ ಪಂಡ ಆಡಿಷನ್ ಸ್ಟಾರ್ಟ್ ಆತಿನಾತ್ರೆ ಸೊ ಇಂಕುಲು ಜಸ್ಟ್ ನಿಕ್ಲೇನು ಎಲಿಮಿನೇಟ್ ಮಂತೊಂದಿಜ್ಜ ಸದ್ಯಕ್ಕೆ ಪೆಂಡಿಂಗ್ ದಿ ಒಂದುಲ್ಲ ಇನ್ನೀತ ಉಲೈ ನಿಕ್ಲೆ ರಿಸಲ್ಟ್ಸ್ ಗೊತ್ತಪ್ಪು. ಸೊ ಫಿಂಗರ್ ಕ್ರಾಸ್ಡ್, ಆಲ್ ದ ವೆರಿ ಬೆಸ್ಟ್, ಕೀಪ್ ಸ್ಮೈಲಿಂಗ್. ಸೊ ಕ್ಲಾಸಿಕಲ್ ಟೀಮ್ ಇದು ಬನ್ನಿ. ಎಸ್, ಏನು ಸಿಲೆಕ್ಟ್ ಆಯ್ತಾ ಅಥವಾ ವೇಟಿಂಗ್ ಅಲ್ಲಿ ಇದ್ದಿದ್ರಾ? ವೇಟಿಂಗ್. ಏನು ಅನಿಸ್ತು ಪರ್ಫಾರ್ಮೆನ್ಸ್ ಆದ ನಂತರ? ತುಂಬ ಖುಷಿ ಆಯಿತು. ಏನು ಹೇಳಿದ್ರು ಜಡ್ಜಸ್? ಒಳ್ಳೆ ಕಮೆಂಟ್ಸ್ ಹೇಳಿದರು, ಹೇಳಿದರು. ಚೆನ್ನಾಗಿತ್ತು. ಸೊ ವೇಟಿಂಗ್ ಅಲ್ಲಿ ಇತ್ತದಂದ್ರೆ ಸೆಲೆಕ್ಟ್ ಆಗುತ್ತೆ ಅಂತ ಅನಿಸುತ್ತಾ? ಆಗುತ್ತೆ ಅಂತ ಅನಿಸುತ್ತೆ. ಇನ್ ಕೇಸ್ ಸಿಲೆಕ್ಟೆಡ್ ಅಂತ ಇಟ್ಕೊಳ್ಳಿ, ಹೇಗೆ ರಿಯಾಕ್ಷನ್ ತೆಗೆದುಕೊಳ್ತೀರಾ? ಓಕೆ, ಟೀಮ್ ಸಿಲೆಕ್ಟೆಡ್. ಸೊ ಖಂಡಿತವಾಗ್ಲೂ ಇದೇ ಒಂದು ಜೋಶ್ಗೆ ಹೋಪ್ ಮಾಡ್ತಾ ಇರಿ. ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಐ ವಿಶ್ ಯು ಗುಡ್ ಲಕ್. ವೇಟಿಂಗ್ ಅಟ್ ದ ರಿಸಲ್ಟ್ ಬಟ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಮೊದಲೇ ನಮ್ಮೊಟ್ಟಿಗೂ ಈ ಒಂಜಿ ಡಾನ್ಸ್ ವಾರಿಯರ್ಸ್ SL ರಡ್ಡೆಕ್ ಭಿನ್ನಾದಿಗಡೆ ಬತ್ತ ಸೇರೊಂದರೆ ಕರಾವಳಿ ಕರ್ನಾಟಕ ಡಾನ್ಸ್ ಯೂನಿಯನ್ ಈ ಕೂಟದ ಗುರುಕಾರ್ಲಾಯನಂಚಿತ್ತಿನ ಲಕ್ಷ್ಮೀ ಶೆಟ್ರ್ ದಯದಿದ್ದು ವೇದಿಕೆ ಬರಡು ಅಂಚನೆ ಆ ಸಮಿತಿದ ಕಾರ್ಯಂತರೇನ ಯತೀಶ್ ಸಾಲ್ಯಾನ್ ఒక ರಡ್ಜಲ್ಲ ವೇದಿಕೆ ಬರಡು ಬಂದು ಏನಂದಲ್ಲ ಅಂಚನೆ ಸಮಿತಿದ ಒತ್ತು ಗುರುಕಾರ್ಲಾಯನಂಚಿತ್ತಿನ ಶ್ರೀಯುತ ಪ್ರಕಾಶ್ ಸಿಂಫನಿ ನಮ್ಮೊಟ್ಟುಗಲ ರಾರ್ಲ ವೇದಿಕೆ ಬರಡು ಬಂದು ಏನಂದಲ್ಲ ಮೊಕ್ಕಲಿಗೆ ಸಭ್ಯತ ಮರ್ಯಾದೆ ವೇದಿಕೆದ ಮರ್ಯಾದೆ ಇದೆಲ್ಲಕ ಪುರ್ಪ ಗೊಂಚಿಲ್ ಕೊಡ್ದು ಎದುಕೊಂಡು ಬಂದು ನವೀನ್ PB ಮೆರಡಕ್ಕೆ ಏನಂದಲ್ಲ ನಮ್ಮ ಟಿವಿದ ಹಿರಿಯ ಕಾರ್ಯಕ್ರಮ ಸಂಯೋಜಕರು ನವೀನ್ PB ಸೋಲ್ಮೇಲು ಮುಷ್ಕೊಂಜಿ ರಡ್ಡು ಬಾತೆರ ಲಕ್ಷ್ಮೀಶ್ವರ ಹಿಡ್ದು ಮಾದರಿಗಳ ನಮಸ್ತೆ. ನಮ್ಮ ಟಿವಿ ಅರ್ಪಿಸಿನ ಡ್ಯಾನ್ಸ್ ವಾರಿಯರ್ಸು ನಮ್ಮ ರಿಯಾಲಿಟಿ ಶೋ ಒಂಜಿ ಯಶಸ್ವಿ ಅದು ಮುರಿದು ಬರಡು ಪ್ರತಿ ಸರಿಲ ಒಂಜಿ ಎಡ್ಡ ರೀತಿ ಮುರಿದು ಬರಡು ಅವೇ ಹಾದಿರಿ ದುಂಪೋದು ಮಾತಾ ನಮ್ಮ ಸ್ಪರ್ಧಿನಾಕುಲ್ಲ ದಾದ ನಮ್ಮ ತೀರ್ಪುಗಾರರು ದಾದ ತೀರ್ಪು ಕೊರ್ಪೇರು ಅವೇನಂಜಿ ವಿನಯಪೂರ್ವಕವಾದ ಸ್ವೀಕಾರ ಮಾಡ್ತದೆ. ಆ ಕಾರ್ಯಕ್ರಮ ಯಶಸ್ವಿಯಾದ ಮಲ್ತುಕೊಡೊಂದು
ಯಾನು ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಅಂತ ಓದ್ತಿದ್ದೇನೆ. ಮತ್ತು ಆಲ್ ದ ಬೆಸ್ಟ್ ಪನೊಂದು ಶುಭ ಕೊರೊಂದುಲ್ಲೆ. ಥ್ಯಾಂಕ್ ಯು. ಎಡ್ಡೆ ಕಾರ್ಯಕ್ರಮ ಮೂಡ್ದು ಬರೋದುಂಡು ನಮ್ಮ ಟಿ ವಿದ ಮುಖೇನ ನನ್ನಲಾತ್ ಇಂದೇನು ಮಾತಾ ಪಾರ್ಟಿಸಿಪೇಟ್ ಇಂದೇನು ನಿಖಲ್ ಪಾಸಿಟಿವ್ ಆದ ತೋನ್ಲೆ ನಿಖಲ್ ಒಂಜಿ ಚಾಲೆಂಜಿಗೆ ಅಂದೆ ತೋನ್ಲೆ ಈ ವಾರಿಯರ್ಸ್ ನಿಖಲ್ನ ಟೈಟಲ್ ಅವಾರ್ಡ್ ಪಂದು ಯಾ ನಿಕ್ಲೆಗ್ ವಿಶ್ ಮಾಲ್ ತೊಂದುಲ್ಲೆ ಮಾತಾ ಟೀಮ್ ನಕ್ಲೆಗ್ಲ ಆಲ್ ದ ಬೆಸ್ಟ್. ಮೂಜು ಜನಕ್ಲ ಸೊಲ್ಮೇಲೆ ಪನೊಂದು ಪೊರ್ತು ಕರಿಪೂಜಾ ಈ ವೇದಿಕೆಡೆ ಡ್ಯಾನ್ಸ್ ಮಲ್ಪರೆ ಆ ಪುಗಾರ್ತದ ಕಲಾವಿದರು ಬರಲ್ಲರು ಅಕಲಿಗೆ ವೇದಿಕೆನ ಬುಡುಕೊರೊಂದುಲ್ಲ ಸೊಲ್ಮೇಲೆ. ಆಡಿಷನ್ ಅಂತೂ ಬಹಳ ಜಬರ್ದಸ್ತಲ್ಲಿ ನಡೀತದೆ. ಒಳಗಡೆ ಸ್ಟೇಜ್ ಅಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ನೋಡು ಅಂತ ಹೋದ ಅಷ್ಟರಲ್ಲಿ ಇನ್ನೊಂದು ಟೀಮ್ ಕೂಡ ರೆಡಿ ಇದೆ ಇಲ್ಲಿ. ವಾವ್, ಫುಲ್ ವೈಟ್ ಕಾಸ್ಟ್ಯೂಮ್ ಅಲ್ಲಿ ಫುಲ್ ಜಿಗ್ಗ ಕಾಣ್ತಾ ಇದೆ. ಏನ್ ನಿಮ್ ಟೀಮ್ ಹೆಸರು? ಇಸ್ವೆಲ್ ಸ್ಟಾರ್ ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. A to Z ಇಸ್ವೆಲ್ ಸ್ಟಾರ್ ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. ಅಯ್ಯೋ, ಇಷ್ಟು ಕಷ್ಟದ ನೀವು ಹೆಸರಿಟ್ರೆ ಜಡ್ಜಸ್ಗಳು ಯಾವ ಥರ ಅನೌನ್ಸ್ ಮಾಡೋದು? ಮತ್ತೆ ನನಗೆ ಕ್ಲಿಯರ್ ಹೇಳಿ ನೋಡ. AZ ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. AZ ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. AZ ಡ್ಯಾನ್ಸ್ ಸ್ಟುಡಿಯೋ ಕಾಣಿಯೂರು. AZ ಡ್ಯಾನ್ಸ್ ಸ್ಟುಡಿಯೋ ಕಾಣಿಯೂರು. ಸೊ ಕಣಿಯೂರಿಂದ ಬಂದಿದ್ದಾರೆ. ಫುಲ್ ಜಿಗ್ಗ ಕಾಣ್ತಾ ಇದ್ದೀರಾ, ಪ್ರಾಕ್ಟೀಸ್ ಬೇರೆ ಮಾಡ್ತಾ ಇದ್ದೀರಾ. ಆಡಿಷನ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಚೆನ್ನಾಗಿದ್ದೇವೆ. ಈಗ ನಂತರನೇ ನಿಮ್ಮ ಟೀಮಿಗೆ ಹೆಸರು ಹೇಳಲಿಕ್ಕೆ ಕಷ್ಟ ಇರ್ಬೋದು ಅಲ್ವಾ? ನಾನೊಂದು ಕೆಲಸ ಮಾಡ್ತೀನಿ, ಇದರಲ್ಲಿ ಯಾರು ಸ್ವಲ್ಪ ಅಂದರೆ ಟಂಗ್ ಟ್ವಿಸ್ಟಿಂಗ್ ಅಲ್ಲಿ ಹುಷಾರಿದ್ದಾರೆ? ಯಾರು ತುಂಬಾ ಮಾತನಾಡುದು ನಿಮ್ಮದ್ರಲ್ಲಿ? ಯಾರು? ಮೋಕ್ಷಿತ ಬನ್ನಿ, ಇಲ್ಲಿ ಬನ್ನಿ. ಮೋಕ್ಷಿತ, ಈಗ ನಿಮ್ಮ ಡಾನ್ಸ್ ಟೀಮ್ನ ಹೆಸರನ್ನು 5 ಸಲ ಫಾಸ್ಟ್ ಹೇಳ್ಬೇಕು, ಆಯ್ತಾ? ಓಕೆ, ಸ್ಟಾರ್ಟ್. Azwell Star Dance Studio Kaniyur. 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 A to Z Dance Studio Kaniyur. ಅದು A to Z ಲೆಕ್ಕ ಪನೊಂದಿದ್ದೀರ ಕ್ಲೋಕ್ ದಾವನ ಪನೊಂದಿಲ್ಲ. ಬಟ್ ಎನಿ ಹೌ Azwell ಅಂಚ. ವೆರಿ ನೈಸ್, ಕ್ರಿಯೇಟಿವ್ ಆಗಿ ಪುತ್ತಾರೆ. ಬಟ್ ಎನಿ ಹೌ ಆಡಿಷನ್ಗೋಸ್ಕರ ನಿಮಗೆ ವೇದಿಕೆ ಕಾಯ್ತಾ ಇದೆ. ಸೆಲೆಕ್ಟ್ ಆದ್ರೆ ಏನ್ ನಮ್ಮ ಪಾರ್ಟಿ ಏನಾದ್ರು ಇದೆಯಾ? ಪುತ್ತೂರಿಗೆ ಬನ್ನಿ, ಸಂಗಮ ಪುತ್ತೂರಿಗೆ ಬರೋರಿಗೆ ಸಂಗಮದ ಬಿರಿಯಾನಿ ಕೊಡ್ತಾರೆ. ಬಟ್ ಎನಿ ಹೌ ಸೆಲೆಕ್ಟ್ ಆದ್ಮೇಲೆ ಮಾತ್ರ ಪುತ್ತೂರಿಗೆ ಬಂದಾಗ ಬಿರಿಯಾನಿ ತೆಗೆಸ್ಕೊಡ್ಬೇಕು, ಪಕ್ಕ ಅಲ್ವಾ? ಒಮ್ಮೆ ಆರ್ ಯು ರೆಡಿ ಅಂತ ಕೇಳಾಗ ರೆಡಿ ಅಂತ ಬೊಬ್ಬೆ ಹಾಕುದು. ರೆಡಿ ಅಲ್ವಾ? ಆರ್ ಯು ರೆಡಿ? ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೇವೆ. ಎಲ್ಲ ಪಳಪಳ ಹೊಳಿತಾ ಇದ್ದೀರಿ ನಿಮ್ಮ ಕಾಸ್ಟ್ಯೂಮ್. ಎಲ್ಲಿಂದ ಬಂದಿದ್ದೀರಿ ನೀವು? ಕಾನಿಯೂರು, ಪುತ್ತೂರು. ಓಕೆ, ನಿಮ್ಮ ಟೀಮಿನ ಹೆಸರೇನು? Azwell Star ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. AZWELL. Got it. Okay. AZWEL. ಏನು ಸರಿ ಪನೊಂದುಲ್ಲ ಅದೇ Azwell Star ಡ್ಯಾನ್ಸ್ ಸ್ಟುಡಿಯೋ ಕಾಣಿಯೂರು. ಶಾರ್ಟ್ ಫಾರ್ಮ್ ದಾಲ ಉಂಡೆ AZ ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. ಐ ಥಿಂಕ್ ಎಂಕೊಂದು ಈಸಿ ಆവുന്നുണ്ട്. AZ ಡ್ಯಾನ್ಸ್ ಸ್ಟುಡಿಯೋ ಕಾನಿಯೂರು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. नजर जो तेरी लागी मैं दीवानी हो गई. दीवानी हाँ दीवानी दीवानी हो गई. मशहूर मेरे इश्क की कहानी हो गई. जो जग ने न मानी तो मैंने बिठानी, कहा थी मैं देखो कहाँ चली आई. कहते हैं ये दीवानी मस्तानी हो गई. मशहूर मेरे इश्क की कहानी हो गई. जो जग ने न मानी तो मैंने भी ठानी, कहा थी मैं देखो कहाँ चली आई. लटपट कमर दामिनी अधर रागिनी हो.
लटपट लटपट कमर दामिनी अधर रागिनी मेरे दर आई कैसी सज धज देखो मेरे पिया की सारी जिया से बारी मेरे अंगना में देखो आज खिला है चांद हे बाजे धुन झम झम झमाते झा नाच मन झम झम झमाते झा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा. ಸೊ ಎಷ್ಟು ದಿನದ ಹಿಂದೆ ನಿಮಗೆ ಈ ಕಾಂಪಿಟೇಷನ್ ಬಗ್ಗೆ ಗೊತ್ತಾಗಿದ್ದು? 1 ವೀಕ್ ಮ್ಯಾಮ್. ಓಕೆ, ಸೊ ನೀವು 1 ವೀಕ್ ಪ್ರಾಕ್ಟೀಸ್ ಮಾಡಿದ್ದೀರಾ? ಇಲ್ಲ ಮ್ಯಾಮ್, ಅಂದರೆ ಎಲ್ಲ ಕಾಲೇಜಸ್ ಸ್ಟೂಡೆಂಟ್ಸಾ ಎಲ್ಲರೂ? ಎಸ್ ಮ್ಯಾಮ್, ಸಂಜೆ ನಂತರ ಮಾಡ್ತಿದ್ದದ್ದು. ಓಕೆ, ಅದೊಂಚೂರು ಗೊತ್ತಾಗ್ತಾ ಇತ್ತು, ಪ್ರಾಕ್ಟೀಸ್ ಸ್ವಲ್ಪ ಕಮ್ಮಿ ಇರೋದು ಕಾಣಿಸ್ತಾ ಇತ್ತು. ಸೊ ಸೂರಜ್ ಅವರೇ, ನೀವು ನಿಮ್ಮ ಒಪಿನಿಯನ್ ಹೇಳಿ. ಇನ್ ದ ಮೀನ್ ವೈಲ್ ಐ ವಿಲ್ ಆಡ್ ದ ಮಾರ್ಕ್ಸ್. AZ ಡ್ಯಾನ್ಸ್ ಸ್ಟುಡಿಯೋ ಕರೆಕ್ಟ್ ಅಲ್ವಾ? ಎಸ್ ಸರ್. ನೀವು ಡಾನ್ಸ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಅನಿಸ್ತಂದರೆ ನಾನು ಎಲ್ಲೋ ಅವಾರ್ಡ್ ಶೋಗೆ ಬಂದಿದ್ದೇನೆ, ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಡಾನ್ಸ್ ಓಪನಿಂಗ್ ಇತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಮಿಡ್ಲಲ್ಲಿ ಗೊತ್ತಿರ್ಬೋದು ನಿಮ್ಮ ಟೀಮ್ ಮೆಂಬರ್ಸ್ನವ್ರಿಗೆ ಸ್ವಲ್ಪ ಮಿಸ್ ಹೊಡಿತು ಡಾನ್ಸ್, ಯಾಕೆಂದರೆ ಮಿಡ್ಲಲ್ಲಿ ಕೆಲವರಿಗೆ ಸ್ಟೆಪ್ಸ್ ಮರ್ತೋಯ್ತು, ಕೆಲವರು ಕೋಆರ್ಡಿನೇಷನ್ಸ್ ಪ್ರಾಬ್ಲಮ್ ಆಯಿತು. ಯಾಕೆ, ಏನಾಯಿತು? ಪ್ರಾಕ್ಟೀಸ್ ಜಾಸ್ತಿ ಆಗಲಿಲ್ವಾ? ಸ್ವಲ್ಪ ಅಥವಾ ಜಾಸ್ತಿನಾ? ಎಷ್ಟು ದಿವಸ? 2 ದಿವಸ ಪ್ರಾಕ್ಟೀಸ್ ಮಾಡಿದ್ರೆ? ಎಷ್ಟೆಷ್ಟು ಅವರ್ ಪ್ರಾಕ್ಟೀಸ್ ಮಾಡಿದ್ರಾ? ನಾವು ಕಾಲೇಜ್ ಬಿಡೋಕೆ 4 o'clock ಸರ್. ಓಕೆ, 6 o'clock ವರೆಗೂ ಮಾಡ್ತಿದ್ವಿ, ಆರ್ 7. 4ರಿಂದ ಎಲ್ಲಿ ಕಾಲೇಜಲ್ಲೇ ಪ್ರಾಕ್ಟೀಸಾ? ಇಲ್ಲ, ಅಕ್ಕನ ಮನೆಯಲ್ಲಿ. ಅಕ್ಕನ ಮನೆಯಲ್ಲಿ. ಮತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡಿದ್ದು ಲಾಸ್ಟ್ ಡೇ. ಸೂಪರ್. ಆದರೆ ನನಗೆ ಖುಷಿ ಅನಿಸ್ತು ಏನಂದರೆ ನಿಮ್ಮ ಸಾಂಗ್ ಸೆಲೆಕ್ಷನ್ಸ್ ಬ್ಯೂಟಿಫುಲ್. ಒಂದು ಲಾವಣಿ, ಒಂದು ಮುಜ್ರಾ ಸಾಂಗ್ ತೊಗೊಂಡಿದ್ದೀರಾ, ಬ್ಯೂಟಿಫುಲ್. ನಿಮ್ಮ ಡ್ರೆಸ್ಸಿಂಗ್ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಸಿನ್ಸ್ ಇಟ್ಸ್ ಎ ಡ್ಯಾನ್ಸ್ ಕಾಂಪಿಟೇಷನ್, ಡ್ಯಾನ್ಸಲ್ಲಿ ಕೋಆರ್ಡಿನೇಷನ್ಸ್ ಮತ್ತು ತುಂಬ ಜನ ಬ್ಲ್ಯಾಂಕ್ ಹೊಡೆದ್ರು, ಮಿಡ್ಲಲ್ಲಿ ಸ್ವಲ್ಪ ಆಚೆ ಈಚೆ ಎಲ್ಲ ನೋಡ್ತಿದ್ರು. ಅದು ಬಿಟ್ಟರೆ ಅದೇ ಮೇಯ್ನ್ ಎಸೆನ್ಸ್ ಇರಲಿಲ್ಲ, ಅದೇ ಡ್ಯಾನ್ಸ್, ಅದು ಮಿಸ್ ಆಯಿತು. ಅದಕ್ಕೆ ಸದ್ಯಕ್ಕೆ ನಾನು ಪೆಂಡಿಂಗ್ ಇಡ್ತಿದ್ದೇನೆ. ಓಕೆ, ಆದರೆ ಇಷ್ಟು ಜನರನ್ನು, ಇಷ್ಟು ಸಮಸ್ಯೆ ಇದ್ದು, ಇಷ್ಟು ಸಣ್ಣ ಟೈಮಲ್ಲಿ ಒಟ್ಟುಗೂಡಿಸಿದೆ ಹೇಗೆ? ಎಲ್ಲರೂ ಒಂದೇ ಕ್ಲಾಸ್ನವರ ಅಥವಾ ನೇಬರ್ಸಾ? ಡ್ಯಾನ್ಸ್ ಕ್ಲಾಸಾ? ಅವರು ಬೇರೆ ಬೇರೆ ಸರ್. ಬೇರೆ ಬೇರೆ ಅಂದರೆ ಎಲ್ಲಿಂದ? ಪುತ್ತೂರು. ಓಕೆ. ಅವಳು ನಿಂತಿಕಲ್. ಓಕೆ, ಎಲ್ಲಿ? ಪುತ್ತೂರು ಹತ್ರನೇನೋ ದೂರನಾ? ದೂರ ಇದೆ, 28 ಕಿಲೋಮೀಟರ್ಸ್ ಇದೆ. ಓ ಸೂಪರ್. ಹಾಂ, ಮತ್ತೆ ಹೇಳಿ ನೆಕ್ಸ್ಟ್. ಕಾಣಿಯೂರು. ಕಾಣಿಯೂರಲ್ಲಿ ಅಗರಿ ಬೆಲಂದೂರ್ ಅಂತ ಹೇಳಿ. ಓಕೆ, ಅದೂ ದೂರ ಇದೆ ಪುತ್ತೂರು ಜಂಕ್ಷನ್. ಪುತ್ತೂರಿಂದ 24 ಕಿಲೋಮೀಟರ್ಸ್. ಓ ಸೂಪರ್. ಹಾಂ, ಓಕೆ. ಹಾಗೆ ಮತ್ತೆ ಅವಳು ಮುಂಡೂರು ಅಂತ ಹೇಳಿ. ಓಕೆ. ಸರ್ವೆ. ಓಕೆ. ಪುತ್ತೂರು. ಸೊ ಇನ್ ಶಾರ್ಟ್ ಹೇಳೋದಾದ್ರೆ ಎಲ್ಲರೂ ಹತ್ರದಿಂದೆಲ್ಲ ದೂರ ದೂರ ಕಡೆಯಿಂದ ಬಂದು ಒಂದ್ ಕಡೆ ಅಕ್ಕನ ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀರಾ. ಈ ಎಫರ್ಟ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ನಿಮಗೆ. ಓಕೆ ಓಕೆ, ಡೆಫಿನೆಟ್ಲಿ ರಿಸಲ್ಟ್ ವೇಟಿಂಗಲ್ಲಿ ಇಟ್ಟಿದ್ದೇವೆ. ನೀವು ಎಲಿಮಿನೇಟ್ ಆಗಿಲ್ಲ. ನಿಮ್ಗೆ ಇನ್ನೊಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಬೇಕು ನಂಗೆ ಇಲ್ಲಿ ಬಂದ್ರೆ ನೀವು. ಓಕೆ, ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಟಿವಿ ಪ್ರೆಸೆನ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಸೊ ಈಗ ತಾನೇ ಆಡಿಷನ್ಗೆ ಪರ್ಫಾರ್ಮೆನ್ಸ್ ಕೊಟ್ಟ ಇನ್ನೊಂದು ಟೀಮ್ ರೆಡಿ ಇದೆ. ಎಸ್, ಬನ್ನಿ. ಆಲ್ರೆಡಿ ಪರ್ಫಾರ್ಮೆನ್ಸ್ ಕೊಟ್ಟು ಇವರು ಬರ್ತಾ ಇದ್ದಾರೆ. ಎಸ್, ಬನ್ನಿ ಬನ್ನಿ ಬನ್ನಿ, ನಗ್ತಾ ಬನ್ನಿ. ಓಕೆ, ಎಸ್, ಹೇಗಾಯಿತು ಪರ್ಫಾರ್ಮೆನ್ಸ್? ಚೆನ್ನಾಗಾಯಿತು. ಏನು ಹೇಳಿದ್ರು ಜಡ್ಜಸ್? ಅದೇ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ನಮ್ಮನ್ನು. ಏನು ಹೇಳಿದ್ದಾರೆ? ವೇಟಿಂಗ್ ಹಿಡಿದಿತ್ತೇರು. ಸೊ ಬೇಜಾರಾಯ್ತು ಏನಾದರೂ? ಇಲ್ಲ, ಅಂದರೆ ನಾವು ಸ್ವಲ್ಪ ಎಷ್ಟು ಎಫರ್ಟ್ ಹಾಕಿದರೆ ನಾವು ಅಷ್ಟು ಹಾಕಿದ್ದೇವೆ. ನಾವು ಸ್ವಲ್ಪ ಹೌದು, ಎಫರ್ಟ್ ಆದಮೇಲೆ ಓಕೆ ಅನಿಸ್ತಿದೆ ನಮಗೆ. ಹೌದಾ? ಬಟ್ ಎನಿ ಹೌ ವೇಟಿಂಗ್ ಅಂತ ಇಟ್ಟಿದ್ದಾರೆ, ರಿಜೆಕ್ಟೆಡ್ ಅಲ್ಲ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ ಅಲ್ವಾ? ಮೈಟ್ ಬಿ ಸಿಲೆಕ್ಟ್ ಆಗ್ಬೋದು, ಸಿಲೆಕ್ಟ್ ಆಗದಿದ್ರು ಎಸ್ ಸೀಸನ್ 3 ಬರ್ಬೋದು. ವಿ ಕ್ಯಾನ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಎನಿ ಹೌ ಮುಖದಲ್ಲಿ ಅದು ನಗು ಅದೇ ಥರ ಇರಲಿ. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಆಡಿಷನ್ ರೌಂಡ್ನ ಎಪಿಸೋಡಲ್ಲಂತೂ ತುಂಬ ಒಳ್ಳೆ ಇರುವಂತಹ ಗ್ರೂಪ್ಸ್ಗಳು ಬಂದಿದ್ವು. ತಮ್ಮ ಅದ್ಭುತವಾದಂತಹ ನೃತ್ಯ ಶೈಲಿಯ ಮುಖಾಂತರ ಜಡ್ಜಸ್ಗಳಾಗಿರ್ಬೋದು ನಮ್ಮ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಕೆಲವರು ಸೆಲೆಕ್ಟ್, ಕೆಲವರು ವೇಟಿಂಗ್. ಬಟ್ ಎನಿ ಹೌ ಮುಂದಿನ ಎಪಿಸೋಡಲ್ಲಿ ಮತ್ತೊಮ್ಮೆ ನಮ್ಮ ಡಾನ್ಸ್ ವಾರಿಯರ್ಸ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ಕೀಪ್ ವಾಚಿಂಗ್ ನಮ್ಮ ಟಿವಿ.
This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruware Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and trust since 1980. Bhargav Enterprises. The Raymond Shop. Love Mark. Beauty Soap, Calci Bright Toothpaste and Toothbrush. Supportive partner, Dance Star Studio, Adyar, Mangalore.